This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋನಿ, ನಿಪಾನ್ ಪೇಂಟ್ಸ್, ಹಾಗೆ ಅರಿಶಿನ ಸ್ನಾನ. ಸೊ ಡಾನ್ಸ್ ವಾರಿಯರ್ಸ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಿದೆ, ಡಾನ್ಸ್ ವಾರಿಯರ್ಸ್ ಇಷ್ಟೂ ಸೀಸನ್ಗಳಲ್ಲಿ ಬಹಳಷ್ಟು ಡಾನ್ಸರ್ಸ್ಗಳನ್ನು ವೇದಿಕೆಯ ಮೇಲೆ ತಂದು ಅವರಿಗೆ ವಿಶೇಷವಾಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್ನ ಸೃಷ್ಟಿ ಮಾಡಿಕೊಟ್ಟಿದೆ. ಆದರೆ ಈ ವರ್ಷ ಈ ಸೀಸನ್ 3rd ಸೀಸನಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಡಾನ್ಸ್ ವಾರಿಯರ್ಸ್, ಡಾನ್ಸ್ ಮಾಡಲಿಕ್ಕೆ ಗೊತ್ತಿರುವಂಥ ಎಲ್ಲರೂ ಜಗತ್ತಿನ ಯಾವ ಮೂಲೆಯಲ್ಲೂ ಇದ್ರೂ ಕೂಡ ಈ ವೇದಿಕೆ ಅವರಿಗೆ ಸಿದ್ಧವಾಗಿದೆ. ಸೊ ಈ ಸೀಸನ್ 3ನ ನಮ್ಮ ಮೊದಲ ಎಪಿಸೋಡ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ನಾನು ಅನುರಾಗ್, ಹಾಗೆ ನನ್ನ ಜೊತೆಗೆ ಸೌಮ್ಯ ಕೋಟ್ಯಾನ್. ಇವತ್ತು ನಾವೆಲ್ಲರೂ ಕೂಡ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಅಲ್ಲಿದ್ದೇವೆ. ಸೊ ಸೀಸನ್ 3 ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಡಬಲ್ ಆಗಿದೆ, ಈಗ ತ್ರಿಬಲ್ ಆಗ್ಲಿಕ್ಕಿದೆ. ಸೊ ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಹೈ ಆಗಿರುತ್ತದೆ, ಡ್ಯಾನ್ಸರ್ಸ್ ಕೂಡ ಅಷ್ಟೇ ಜೋಶಲ್ಲಿ ಕಾಯ್ತಾ ಇದ್ದಾರೆ. ನಾವಂತೂ ಅವರ ಡ್ಯಾನ್ಸ್ ನೋಡ್ಲಿಕ್ಕೆ ಕಾಯ್ತಾ ಇದ್ದೇವೆ. ಸೊ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಇನ್ನು ಏನಿದ್ರು ಸ್ವಲ್ಪ ಹೊತ್ತಿನಲ್ಲಿ ನಿಮ್ಗೆಲ್ರಿಗೂ ಕೂಡ ಡ್ಯಾನ್ಸ್ನ ಒಂದು ಧಮಾಕ ಕಾಣಲಿಕ್ಕೆ ಕೂಡ ಇದೆ. ಈಗಾಗಲೇ ಆಡಿಷನ್ಸ್ನ ನೋಡಿರ್ತಾರೆ. ಆಡಿಷನ್ಸ್ ನೋಡಾದ್ಮೇಲೆ ಆ ಆಡಿಷನ್ಸಲ್ಲಿ ತುಂಬ ಟೀಮ್ಗಳು ಬಂದಿದೆ. ಅದರಲ್ಲಿ ಸೆಲೆಕ್ಟ್ ಆಗಿರುವಂಥ ಒಂದಷ್ಟು ಟೀಮ್ಗಳು. ಆ್ಯಂಡ್ ನಮಗೆ ಖುಷಿ ಆಗುವಂಥದ್ದು, ಕರಾವಳಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂತಹ ಈ ಒಂದು ಚಾನೆಲ್ನ ಕಾರ್ಯಕ್ರಮಕ್ಕೆ ಇವತ್ತು ಡಾನ್ಸ್ ವಾರಿಯರ್ಸ್ ಸೀಸನ್ 3ಗೆ ಬೇರೆ ಬೇರೆ ಕಡೆಯಿಂದ, ಎಲ್ಲಿವರೆಗೆ ಅಂತ ಹೇಳಿದ್ರೆ ದೂರದ ಪುಣೆಯಿಂದ ಕೂಡ ಕಂಟೆಸ್ಟೆಂಟ್ಗಳು ಈ ವೇದಿಕೆಗೆ ಬರ್ಲಿಕ್ಕಿದ್ದಾರೆ. ಚಿಕ್ಕಮಗಳೂರು ಆಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು, ಹೀಗೆ ದೂರದ ಊರಿಂದ ಬಂದಿದ್ದಾರೆ. ಅಫ್ಕೋರ್ಸ್ ನಮ್ಗದು ಹೆಮ್ಮೆಯ ವಿಚಾರ ಕೂಡ ಹೌದು. ಸೊ ಹಾಗಾದ್ರೆ ವಿದೌಟ್ ಎನಿ ಡಿಲೇ ನಮ್ಮ ಡಾನ್ಸ್ ವಾರಿಯರ್ಸ್ ಸೀಸನ್ 3ನ ಮೊದಲ ಎಪಿಸೋಡ್ನ ಶುರು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದಷ್ಟು ಇಂಪಾರ್ಟೆಂಟ್ ಜನರನ್ನ ವೇದಿಕೆ ಮೇಲೆ ಕರೆಯೋದಕ್ಕಿದೆ. ಸೊ ಹಾಗಾಗಿ ಅವ್ರನ್ನ ಕೂಡ ವೇದಿಕೆಗೆ ನಾವು ಇನ್ವೈಟ್ ಮಾಡೋಣ. ಇನ್ವೈಟ್ ಮಾಡುವ ಜಡ್ಜಸ್ ಕೂಡ ಕಾಯ್ತಾ ಇದ್ದಾರೆ, ಸ್ಪೆಷಲ್ ಗೆಸ್ಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಅದಕ್ಕಿಂತ ಮೊದಲು ನಿಮ್ಗೆಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತ ಅಂತ ಹೇಳ್ತಾ, ಇನ್ನು ತಡ ಮಾಡದೆ ನಮ್ಮ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 3 ಕೆಲವೇ ಹೊತ್ತಿನಲ್ಲಿ ಶುರು ಆಗ್ಲಿಕ್ಕಿದೆ. ಅರಿಶಿನ ಸ್ನಾನ ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಬಲವನ್ನ ತುಂಬಿದೆ. ಪವರ್ಡ್ ಬೈ ಸ್ಪಾನ್ಸರ್ ಆಗಿ ನಮ್ಮ ಜೊತೆಗೆ ಇವತ್ತಿನ ಈ ಸೀಸನ್ನಲ್ಲಿ ಸೇರ್ತಾ ಇದ್ದಾರೆ. ಸೊ ಹಾಗಾಗಿ ಅರಿಶಿನ ಸ್ನಾನದ ಇಡೀ ತಂಡಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ಪ್ರಶಾಂತ್, ದಯವಿಟ್ಟು ವೇದಿಕೆ ಮೇಲೆ ಬಂದು ವಸಂತ್ ನಾಯ್ಕ್ ಸರ್ ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಹಾಗೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರ ಚಪ್ಪಾಳೆ ಒಂದು ಸ್ವಲ್ಪ ಜೋರಾಗಿ ಬರಲಿ. ನಾವು ಕಾರ್ಯಕ್ರಮ ಮಾಡಬೇಕು ಅಂತಾದರೆ ಇಂತಹ ಸ್ಪಾನ್ಸರ್ಗಳು ನಮಗೆ ಬಲವನ್ನು ತುಂಬ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಟಿವಿಯ ಪರವಾಗಿ, ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ತಮಗೆ ಆತ್ಮೀಯ ಸ್ವಾಗತ ಕೂಡ ನಮ್ಮ ಕಾರ್ಯಕ್ರಮಕ್ಕೆ. ಸರ್, ನಿಮ್ಮ ಸಹಕಾರ ನಮ್ಮ ಮೇಲೆ ಸದಾ ಇರಲಿ ಅನ್ನೋದೇ ನಮ್ಮೆಲ್ಲರ ಕೂಡ ಆಶಯ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಂಪಿಯರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಡಾನ್ಸ್ ವಾರಿಯರ್ಸ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋನಿ, ನಿಪಾನ್ ಪೇಂಟ್, ಹಾಗೆ ಅರಿಶಿನ ಸ್ನಾನ. ನಮ್ಮೆಲ್ಲ ವೀಕ್ಷಕರು ತಯಾರಾಗಿ ಕೂತಿದ್ದಾರೆ ಇವತ್ತು ಯಾವ್ಯಾವ ತಂಡಗಳು ಯಾವ ರೀತಿ ಈ ವೇದಿಕೆಯಲ್ಲಿ ಡಾನ್ಸ್ನ ಮಾಡ್ತಾರೆ ಅಂತ. ಸೊ ಇದೆಲ್ಲವನ್ನ ಅವ್ರು ನೋಡಬೇಕಂತಾದರೆ ಅಫ್ಕೋರ್ಸ್ ನಮ್ಮ ಜಡ್ಜಸ್ ವೆರಿ ಇಂಪಾರ್ಟೆಂಟ್. ಅವ್ರು ಇಲ್ಲದೆ ಇದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ಮೆರುಗಿಲ್ಲ. ಹಾಗಾಗಿ ನಮ್ಮ ಸ್ಟಾರ್ ಜಡ್ಜಸ್ ಈ ವೇದಿಕೆಗೆ ಬರೋದಕ್ಕೆ ತಯಾರಾಗಿದ್ದಾರೆ. ಮೊದಲನೇ ಜಡ್ಜ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಇವರಿಗೆ ಇಂಟ್ರಡಕ್ಷನ್ನೇ ಬೇಡ, ಯಾಕಂತ ಹೇಳಿದರೆ ಇಲ್ಲಿವರೆಗೂ ಕೂಡ ನಮ್ಮ ಟಿವಿಯ ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಬಂದಿರುವಂಥ ಡಾನ್ಸರ್ಸ್ಗಳಿಗೆ ಅವರು ಮಾಡಿರೋ ತಪ್ಪುಗಳನ್ನು ತಿಳಿಸಿ ಅವರನ್ನು ಪರ್ಫೆಕ್ಟ್ ಮಾಡೋದ್ರಲ್ಲಿ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿಬಡಿ ಎಲ್ಸ್. ಇವರು ಒಬ್ಬ ಲೆಕ್ಚರರ್ ಕೂಡ, ಅದ್ರ ಜೊತೆಗೆ ಒಂದು ಆ್ಯಕ್ಟರ್ ಕೂಡ, ಡಾನ್ಸರ್ ಕೂಡ, ಕೊರಿಯೋಗ್ರಾಫರ್ ಕೂಡ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಟಿವಿಗೆ ತುಂಬ ಆಪ್ತರು. ಸೂರಜ್ ಸನಿಲ್ ಅವ್ರನ್ನ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕು. ಪ್ಲೀಸ್ ವೆಲ್ಕಮ್ ನಮ್ಮ ಮೊದಲನೇ ಜಡ್ಜ್ ಸೂರಜ್ ಸನಿಲ್. ಡಾನ್ಸ್ ವಾರಿಯರ್ಸ್ ಹೊಸತಲ್ಲ, ಈ ವೇದಿಕೆ ಮುಂಚೆಯೂ ಕೂಡ ನಿಮಗೆ ಬಹಳ ಕ್ಲೋಸ್ ವೇದಿಕೆ. ಇಲ್ಲಿ ಬಹಳಷ್ಟು ಡಾನ್ಸರ್ಸ್ಗಳನ್ನ ನೋಡಿದ್ದೀರಾ, ಆಡಿಷನ್ ರೌಂಡ್ ಕೂಡ ನೋಡಿದ್ದೀರಾ. ಸೊ ಮೊದಲನೇ ಎಪಿಸೋಡ್ಗೆ ವೆಲ್ಕಮ್. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ತೆ. ಡಾನ್ಸ್ ವಾರಿಯರ್ಸ್ 3 ಆಲ್ರೆಡಿ ಆಡಿಷನ್ನಲ್ಲೇ ಒಂದು ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ದೇವೆ. ವಿ ಗಾಟ್ ಬೆಸ್ಟ್ 20 ಟೀಮ್ಸ್ ಇವತ್ತು ಪರ್ಫಾರ್ಮ್ ಮಾಡ್ತಾಯಿದೆ. ಸೊ ಏನಂದರೆ ನಾವು ಪ್ರತಿ ಸಲ ಪ್ರತಿ ರೌಂಡ್ನು ಹೊಸತಾಗಿ ತರ್ತಾ ಇದ್ವಿ ಡಾನ್ಸ್ ವಾರಿಯರ್ಸ್ 2 ಅಲ್ಲಿ. ಸೊ ಡಾನ್ಸ್ ವಾರಿಯರ್ಸ್ 3 ಅಲ್ಲಿ ನಾವು ಇವತ್ತು ಓಲ್ಡ್ ಈಸ್ ಗೋಲ್ಡ್ ರೌಂಡ್ ಅಂತ ಮಾಡ್ತಿದ್ದೆ. ಸೊ ನೀವು ನನ್ನ ಗೆಟಪ್ ನೋಡಿದ್ರೆ ಎಸ್ ಸೊ ಓಲ್ಡ್ ಈಸ್ ಗೋಲ್ಡ್ ರೌಂಡ್ ಮಾಡ್ತಿದ್ದೆ. ಸೊ ಡೆಫಿನೆಟ್ಲಿ ನಾವೆಲ್ಲೋ ಮರ್ತು ಬಿಟ್ಟಿದ್ದೀವಿ ನಾವು ಬಂದ ದಾರಿನ ಡಾನ್ಸಲ್ಲಿ. ಸೊ ಇವತ್ತು ಆ
ಸಾಂಗ್ಸ್ ಆಗಿರಲಿ, ಡ್ಯಾನ್ಸ್ ಆಗಿರಲಿ, ಅವರ ಕಾಸ್ಟ್ಯೂಮ್ ಆಗಿರಲಿ, ಅಥವಾ ಮುಂಚೆ ಎಲ್ಲ ಡ್ಯಾನ್ಸ್ ಹೇಗಿತ್ತಂದರೆ ಒಂದು ಮೆಲೋ ಡ್ರಾಮಾ ಥರ ಇತ್ತು. 4 ಸ್ಟೆಪ್ ರನ್ನಿಂಗ್, ಅಂದರೆ ಇವಾಗ ಸ್ಟೆಪ್ ಒಂದೊಂದು ಬೀಟಿಗೂ ಚೇಂಜ್ ಮಾಡ್ತಾರೆ. ಮುಂಚೆ ಎಲ್ಲ ಹಾಗಿರಲಿಲ್ಲ. ಸೊ ಆ ರೀತಿ ಒಂದು ಡ್ಯಾನ್ಸ್ನ ಇವತ್ತು ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಿದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಕೂಡ ಆಲ್ ದ ಬೆಸ್ಟ್. ಯಾಕಂದರೆ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ತುಂಬ ಕಂಟೆಸ್ಟೆಂಟ್ ಬಂದಿದ್ದಾರೆ. ಸುಲಭ ಅಲ್ಲ ಅವರೆಲ್ಲರನ್ನ ನೋಡಿ ಅವ್ರನ್ನ ಜಡ್ಜ್ ಮಾಡೋದು. ಸೊ ಆಲ್ ದ ಬೆಸ್ಟ್ ಟು ಯು. ಪ್ಲೀಸ್ ಬಿ ಸೀಟೆಡ್. ನಮ್ಮ ಮುಂದಿನ ಜಡ್ಜ್ ಯಾರು ಅಂತ ಹೇಳಿದ್ರೆ, ಇಂತಹ ಕಾರ್ಯಕ್ರಮಗಳಿಗೆ ಬಹುಶಃ ಇವರೇ ಒಂದು ಉದಾಹರಣೆ. ಇವತ್ತು ಈ ವೇದಿಕೆ ಮೇಲೆ ಬರುವಂತಹ ಅಷ್ಟೂ ತಂಡಗಳ ಪ್ರತಿಯೊಬ್ಬ ಡಾನ್ಸರ್ ಕೂಡ ನಾನು ಟಿ ವಿಯಲ್ಲಿ ಡಾನ್ಸ್ ಮಾಡಬೇಕು, ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಬೇಕು, ಒಂದು ಪ್ರಶಸ್ತಿನ ಗೆದ್ಕೊಳ್ಬೇಕು ಅಂತ ಕನಸನ್ನು ಹೊತ್ಕೊಂಡು ಬರೋರು. ಈ ಕನಸು ನಮ್ಮ ಊರಲ್ಲಿ ಶುರುವಾಗಿದ್ದು ಇವರಿಂದ. ಇವರು ಡಾನ್ಸ್ ಇಂಡಿಯಾ ಡಾನ್ಸ್ನಲ್ಲಿ ಮಂಗಳೂರನ್ನು ಪ್ರತಿನಿಧಿಸಿ ಅಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ಕೊಟ್ಟರು. ಅದಾದಮೇಲೆ ಭಾರತದ ಮೊದಲ ಡಾನ್ಸ್ನ 3D ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದರು. ಬಾಲಿವುಡ್ ಆ್ಯಕ್ಟರ್ ಆದರು. ಇವತ್ತಿಗೆ ಕನ್ನಡ, ಹಿಂದಿ ಹಲವಾರು ಚಲನಚಿತ್ರಗಳು, ರಿಯಾಲಿಟಿ ಶೋಗಳು, ಅದ್ರ ಜೊತೆಗೆ TV ಶೋಸ್ಗಳಿಗೆ ಕೊರಿಯೋಗ್ರಫಿಯನ್ನು ಮಾಡ್ತಾ, ಇಷ್ಟೆಲ್ಲ ಇದ್ರೂ ಕೂಡ ಊರಿನ ಮೇಲೆ ಅದೇ ಪ್ರೀತಿ, ಮಂಗಳೂರಿನ ಮೇಲೆ ಅದೇ ಹೆಮ್ಮೆ. ಸೊ ಹೀ ಈಸ್ ಬ್ಯಾಕ್ ಅಗೇನ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಜಡ್ಜ್ ಆಗಿ ಸೇರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಲಿ. ಪ್ಲೀಸ್ ವೆಲ್ಕಮ್ ಕಿಶೋರ್ ಅಮನ್ ಶೆಟ್ಟಿ ಆನ್ ಸ್ಟೇಜ್. ಬೇಡ ಪಾತ್ರನಾಗ ತುಳುಟೆ ಪಾತ್ರ ದಯಪನ್ನಾಗ ಕುಡ್ಲಾಡು ಪುಟ್ಟದು ಬಳೆದು ಕುಡ್ಲಾಡು ಮಲ್ಲ ದೈಡದ ಬೊಕ್ಕ ಬೊಂಬಾಯಿಗೆ ಹೋದು ಇತ್ತೆ ರಿಟರ್ನ್ ಕುಡ್ಲಾಡು ನಮ್ಮೊಟ್ಟಿಗೆ ಪ್ರತಿ ಕಾರ್ಯಕ್ರಮಗಳ ಸೇರೊಂದಾರು. ಸುಮಾರು ಕಾಂಪಿಟೇಷನ್ ತೂದುಪ್ಪರ್ ಆಯ್ತೊಟ್ಟಿಗೆ ಡಾನ್ಸ್ ವಾರಿಯರ್ಸ್ದ ತುಂಬದ ಸೀಸನ್ ಸುಮಾರು ಕಂಟೆಸ್ಟೆಂಟ್ ತುಯ್ಯಾರ. 3rd ಸೀಸನ್ ದಾದ ಮಾತ ಉಪ್ಪು ಎಂದೋಣ ಮಾತಾಡಲಿಲ್ಲ. ನಮಸ್ಕಾರ. ಇದು ಫಸ್ಟ್ ಸೀಸನ್ ಆ್ಯಂಡ್ ಸೆಕೆಂಡ್ ಸೀಸನ್ ಮೂಜನೇ ಸೀಸನ್ ಪನ ಫಸ್ಟ್ ಸೆಕೆಂಡ್ ಎಂಕುಲ್ ಮಸ್ತ್ ಎಕ್ಸ್ಪೆಕ್ಟೇಷನ್ ಇತ್ತು. ಇತ್ತ ಮೂಲ ನೇಡ್ದಿಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಉಂಡು. ದಯಪಂಡು ಆಡಿಷನ್ ಡೇ ಯಾನ್ ನಿಜ ಉಂಡು ಮುಲ್ಪ ಅಪ್ಪಾಗ ಸೂರಜ್ಲ ಬೊಕ್ಕ ಅನ್ವಿತಾ ಪಂಡೇರು ಮಸ್ತ್ ಟಫ್ ಉಂಡು ಈ ಸರ್ತಿ ಕಾಂಪಿಟೇಷನ್. ಅಂಚ ಎಂಕಲ ಎಕ್ಸ್ಪೆಕ್ಟೇಷನ್ ಉಂಡು. ದಾದಾ ನಮ್ಮ ಕಂಟೆಸ್ಟೆಂಟ್ ನಕುಲ್ ದಾದಾ ಕೊರ್ಪೇರು ಬೊಕ್ಕ ವೆರಿ ಸೀರಿಯಸ್ ಆದ್ದೈತೆ ಓನ್ಲಿ ಕಾಂಪಿಟೇಷನ್. ದಯಪಂಡ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ರಿಯಾಲಿಟಿ ಶೋ ಇನ್ ಕೋಸ್ಟಲ್ ವುಡ್. ಸೊ ಆಲ್ ದ ಬೆಸ್ಟ್ ಪೂರೆ ರೇಗ್ಲ ಬೊಕ್ಕ ನಿಕ್ಲೆಗ್ಲ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಎಸ್ ಸೂರಜ್ ಜಿಗ್ಲ ಪಂಡೆ ಇರೆಗ್ಲ ಆಲ್ ದ ಬೆಸ್ಟ್. ದಯಪನ್ನಾಗ ಕಾಂಪಿಟೇಷನ್ ಟಫ್ ಉಂಡು, ಬಾರಿ ಬಂಗ ಜಡ್ಜ್ಮೆಂಟ್ ಬೇಲೆ. ಸೊ ಪ್ಲೀಸ್ ಬಿ ಸೀಟೆಡ್. ಆರಾಮಾಡು ಕುಲ್ದು ಜಡ್ಜಿಂಗ್ ರೆಡಿ ಆಲೆ. ವೆಲ್ಕಮ್ ಟು ಡಾನ್ಸ್ ವಾರಿಯರ್ ಸೀಸನ್ 3. ಎಸ್ ಸರ್, ಡ್ಯಾನ್ಸ್ ವಾರಿಯರ್ ಸೀಸನ್ 3 ದ ಮೂಚಿನೇ ಒಂಚಿ ಜಡ್ಜ್ನ ವೇದಿಕೆಗೆ ಲೆಪ್ಪುನಂಚಿನ ಪೊರ್ತು. ಸೊ ಮೇರಿನ ಮಾತೆಲ್ಲ ತುಳುನಾಡು ಆಕ್ಟ್ರೆಸ್ ಆದು ತೂದಿತ್ತೇರು, ಅಂಚನೆ ಇತ್ತೆ ಕನ್ನಡಡ್ಲ ಆಕ್ಟ್ರೆಸ್ ಆದು ಉಲ್ಲೇರು. ಸೊ ಗಟ್ಟಿ ಮೇಳಡ್ ಒಂಚಿ ಆದ್ಯ ಪಂಡಿನ ಮನೆ ಮಾತಾದು ಪೋತಿನಂಚಿನ ಒಂಚಿ ನಮ್ಮ ತುಳುನಾಡದ ಪ್ರತಿಭೆ. ಎಸ್ ಇನಿ ನಮ್ಮ ಸೆಲೆಬ್ರಿಟಿ ಜಡ್ಜಸ್ ಆದು ಇನಿ ನಮ್ಮೊಟ್ಟುಗುಲ್ಲೇರ ದಟ್ ಈಸ್ ಅನ್ವಿತಾ ಸಾಗರ್. ನಿಖಲ ಜೋರಾಯನಂಚಿನ ಕೈದಾಡಿದ ಒಟ್ಟುಗು ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಅನ್ವಿತಾ ಸಾಗರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ 2 ಸೀಸನ್ ಅದ್ಭುತವಾಗಿ ನಡೆದು ಹೋಗಿದೆ. ಈಗ 3ನೇ ಸೀಸನ್ಗೆ ಜಡ್ಜ್ ಆಗಿ ಬಂದಿದ್ದೀರಾ. ಹೇಗೆ ಅನಿಸ್ತುಂಟು? ಆ್ಯಂಡ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಸೀಸನ್ 3ಗೆ ಜೋರಾಗೆ ಉಂಟಂತ ನಂಗೆ ಅನಿಸ್ತಾ ಉಂಟು. ನೀವೇನು ಹೇಳ್ತೀರಾ? ಮಾತಾಡಲ್ಲ ಸೊಲ್ಮೇಲು. ವೆಲ್ ಆಡಿಷನ್ ಮಾತ್ರ ಸೂಪರಾಗಿ ಹೋಯಿತು. ಆ್ಯಂಡ್ ಫಸ್ಟ್ ರೌಂಡಲ್ಲೇ ನಾವು ರೆಟ್ರೋ ಥೀಮ್ನ ಕೊಟ್ಟಿದ್ದೀವಿ. ಎಲ್ಲರೂ ಫ್ರೀ ಸ್ಟೈಲ್ ಕೊಟ್ಟರೆ ಡ್ಯಾನ್ಸ್ ವಾರಿಯರ್ಸ್ 3ಅಲ್ಲಿ ಮಾತ್ರ ಒಂದು ಥೀಮ್ ಇಟ್ಟು ರೆಟ್ರೋ ಥೀಮ್ನ ಕೊಟ್ಟಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಇದೆ. ಯಾಕಂತಂದರೆ ಆಡಿಷನಲ್ಲಿ ನಾನು ಅಲ್ಲಿ ಕೂತ್ಕೊಂಡು ನೋಡಬೇಕಾದ್ರೆ ಐ ಡಿಂಟ್ ಎಕ್ಸ್ಪೆಕ್ಟ್ ಲೈಕ್ ಆಡಿಷನಲ್ಲೇ ಈ ಥರ ಮಾಡ್ತಾರೆ ಅಂತಂದರೆ ಮುಂದೆ ಬರುವ ಅಂಥ ರೌಂಡ್ಸಲ್ಲಿ ಹೆಂಗಿರ್ಬೋದು ಅಂತ ಹೇಳಿ ಆವಾಗಲೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗೋಗಿದೆ. ಸೊ ಐ ರಿಯಲಿ ಹೋಪ್ ಎಲ್ಲ ಟೀಮ್ಗಳೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಗೆಯೇ ಆ ಒಂದು ನನ್ನ ಒಂದು ಹೋಪ್ನ ಅಥವಾ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಐ ಡೆಫಿನೆಟ್ಲಿ ನೋ ಫ್ಯೂ ಟೀಮ್ಸ್ ಮೇಲೆ ಒಂದು ಸಖತ್ ಹೋಪ್ಸ್ ಇದೆ. ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಆ್ಯಸ್ ಆಲ್ವೇಸ್ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 3 ಇಸ್ ಗೋಯಿಂಗ್ ಟು ಬಿ ಅ ಸೂಪರ್ ಡೂಪರ್ ಹಿಟ್. ನಂಗೆ ಅಷ್ಟು ನಂಬಿಕೆ ನಮ್ಮ ಟಿ ವಿ ಮೇಲಾಗಲಿ ಅಥವಾ ಪ್ರಶಾಂತ್ ಸರ್ ಮೇಲಾಗಲಿ ಅಥವಾ ನಮ್ಗಳ ಮೇಲಾಗಲಿ ಅಥವಾ ನಮ್ಮ ಟೀಮ್ಸ್ ಮೇಲಾಗಲಿ ತುಂಬ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಇದೇ ನಂಬಿಕೆನ ಇಟ್ಕೊಂಡು ಆಲ್ ದ ಬೆಸ್ಟ್. ತುಂಬ ಟಫ್ ಕಾಂಪಿಟೇಟರ್ಸ್ ಇದ್ದಾರೆ ಅಂತ ಕೇಳಿದ್ದೀವಿ. ಸೊ ಹಾಗಾಗಿ ಅವ್ರನ್ನ ಜಡ್ಜ್ ಮಾಡೋದು ಇನ್ನೂ ಟಫ್ ಆಗಿರುತ್ತೆ. ಇಬ್ರು ಗಂಡಸನ್ನ ಕೊಟ್ಟಿದ್ದೀನಿ, ಆ ಕಡೆ ಈ ಕಡೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅವ್ರು ನೋಡ್ಕೊಳ್ತಾರೆ ಅಣ್ಣಂದ್ರು ಅಂತ ಟೆನ್ಷನ್ ಮಾಡ್ಕೊಬೇಡಿ. ಯಾಕೆ ಬೇಕು ನಮಗೆ? ನಾವೇ ಸಾಕು, ಹೆಣ್ಮಕ್ಳೇ ಸಾಕು. ಸರಿ, ಹಾಗಾದ್ರೆ ನಾನು ಅಲ್ಲಿ ತನಕ ಬಿಟ್ಟು ಬರೋಣ ಅಂತ ಇದ್ದೆ. ಈಗ ಬೇಡ ಅಂದಮೇಲೆ ಅವರೊಬ್ಬರೇ ನಡ್ಕೊಂಡು ಹೋಗ್ತಾರೆ. ಸರಿ, ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ವೆಲ್ಕಮ್. ಅವ್ರು ಹೋಗೋಕ್ಕಿಂತ ಮುಂಚೆ ನೀವು ಅಲ್ಲಿ ತನಕ ಬಿಟ್ಟು ಬರೋದಾದ್ರೆ ಬಿಟ್ಟು ಬರ್ಬೋದು, ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಅಲ್ಲಿ ಇಬ್ಬರಿದಲ್ಲ. ನಾನು ಅಲ್ಲಿ ತನಕ ಬಿಟ್ಟು ಬಂದ ಮೇಲೆ ಅವ್ರು ವಾಪಸ್ ಹೋಗ್ಬೇಡ ಅಂತ ಹೇಳಿದ್ರೆ ಅದು ಕಷ್ಟ. ಓ ಅದು ಬೇಜಾರು. ಇಲ್ಲಿ ಜನ ಬೇಕಲ್ಲ, ಅದಕ್ಕೆ ನಾನು ಹೋಗ್ತಾ ಇಲ್ಲ ಇವಾಗ.
ಬಟ್ ಇವರಿಗೆ ಜೋರಾದ ಚಪ್ಪಾಳೆ ಬರಲಿ. ಕಳೆದ ಸೀಸನಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ಜಡ್ಜ್ ಆಗಿ ಬಹಳಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಐ ಆಮ್ ಶೋರ್ ಸೀಸನ್ 3 ಇಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗರ್ ಸೀಸನ್. ಆಲ್ ದಿ ಬೆಸ್ಟ್ ಆ್ಯಂಡ್ ವೆಲ್ಕಮ್ ಟು ಡಾನ್ಸ್ ವಾರಿಯರ್ ಸೀಸನ್ 3. ಥ್ಯಾಂಕ್ ಯು ಸೋ ಮಚ್. ಸೊ ಇನಿ ನಮ್ಮ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಒಂಜಿ ಸ್ಪೆಷಲ್ ಆಯ್ನಂಚಿನ ಗೆಸ್ಟ್ ಬರೊಂದುಲ್ಲೆರ್ ಇತ್ತೆ ಬತ್ತಿನ ಮಾತಾಣುಲೆ ಖುಷಿ ಅಂಚನೆ ಅನುರಾಗಗ್ಲಂತೆ ಬಾರಿ ಖುಷಿ ಒಂದೇನೊಂದುಲ್ಲ. ಇತ್ತೆ ಒಂಜಿ ತೋಟ ಉಂಡು ಒಂದೆನ್ನಗ ಹಾ ಆ ತೋಟಡ್ ಸುಮಾರು ಗಿಡ ಒಪ್ಪುಂಡು. ಎಸ್ ಆ ಒಂಜಿ ಈತ್ ಗಿಡಟ್ ಓಣ್ಲ ಒಂಜಿ ಗುಲಾಬಿ ಮೀನು ಅರಳ್ಡ ಏತ್ ಖುಷಿ ಆಪುಂಟು ಬಾರಿ ಖುಷಿ ಆಪುಂಡು ಅಂಚನೆ ಈ ತೋಟಡ್ಲ ಆತೆ ಮಸ್ತ್ ತೋಟಡ ದೈ ಉಂಡು ಮೂಲು ಓಲ್ಲ ಪೂ ಅರಳ್ದಜಿ ಒಂಜಿ ಪೂ ಅರಳೊಂದುಂಡು ಆ ಪೂನ್ ತೂಕಂದ್ ಮಾತ ಜವನೆಲ್ಲ ಖುಷಿ ಇಟ್ಟು ಒಂದು ಕಾತುಕೊಳ್ದೇರಿ. ಐ ಆಮ್ ಶೋರ್ ಇವ್ರ ವೇದಿಕೆ ಮೇಲೆ ಬಂದ ಮೇಲೆ ಎಲ್ಲರೂ ಇವ್ರನ್ನೇ ನೋಡ್ತಾರೆ. ನನಗೆ ಭಯ ಇರೋದೊಂದೇ ಡಾನ್ಸ್ ಯಾರು ನೋಡ್ತಾರೆ ಅಂತ. ಡ್ಯಾನ್ಸ್ ಯಾರು ನೋಡ್ತಾರೆ ಅವ್ರಿಗೆ ಇನ್ನೊಂದು ಭಯ ಉಂಟು, ಅವರನ್ನ ಯಾರು ಕೂಡ ನೋಡುದಿಲ್ವಾ ಅಂತ ಭಯ ಉಂಟಾ? ಅಲ್ಲ, ನನಗೆ ಅದಕ್ಕಿಂತ ಜಾಸ್ತಿ ನಾನು ಅವ್ರನ್ನ ನೋಡ್ತಾ ಇರ್ತೀನಿ ಅನ್ನೋಂಥ ಖುಷಿ ಇದೆ. ಸೊ ವೇದಿಕೆ ಮೇಲೆ ನಾವು ಈಗ ವೆಲ್ಕಮ್ ಮಾಡ್ತಾ ಇರೋದು ನಮ್ಮ ಡಾನ್ಸ್ ವಾರಿಯರ್ ಸೀಸನ್ 3ನ ಈ ಸ್ಪೆಷಲ್ ಎಪಿಸೋಡ್ಗೆ ಒಂದು ಸ್ಪೆಷಲ್ ಅತಿಥಿ. ಇವ್ರನ್ನ ಟಿ ವಿಯಲ್ಲಿ ಬಹಳಷ್ಟು ಸಲ ನೋಡಿರ್ತೀರ. ಕನ್ನಡ ಹಾಗೆ ತೆಲುಗು ಸಿನಿಮಾದಲ್ಲಿ ಈಗಾಗಲೇ ತುಂಬ ಹೆಸರನ್ನು ಮಾಡ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಮನೆಯಲ್ಲಿ ಡೈಲಿ ಸಂಜೆ ಆದರೆ ಹೆಂಗಸರಿಗೆ ಧಾರಾವಾಹಿ ನೋಡದೆ ಅವ್ರನ್ನ ಜೀವನ ಮುಗಿಯಲ್ಲ ಅಂಥವ್ರೆಲ್ರಿಗೂ ಕೂಡ ಆಕ್ಸಿಜನ್ ಕೊಡುವಂಥ ಒಂದು ಆರ್ಟಿಸ್ಟ್. ವೇದಿಕೆ ಮೇಲೆ ಪ್ಲೀಸ್ ವೆಲ್ಕಮ್ ಫಾರ್ ದ ಫಸ್ಟ್ ಎವರ್ ಟೈಮ್ ಆನ್ ನಮ್ಮ ಟಿವಿ ನಿಶಾ. ಇವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಪ್ಲೀಸ್ ವೆಲ್ಕಮ್ ಅವರ್ ಆನ್ ಸ್ಟೇಜ್. అనాథని కాదు కదా. కానున్న కళ్యాణం ఏమన్నది, స్వయంవరం మనోహరం, రానున్న వైభోగం ఎటువంటిది, ప్రతి క్షణం మరోవరం, వీడువని మూడేది కదా, ముగింపులేని గాథగా, తరముల పాటుగా, తరగని పాటగా, ప్రతి జత సాక్షిగా, ప్రణయము నేలగా సదా, కన్నుల్లోని కలలు అన్ని కరిగిపోని కలలుగా, కళ్ళ ముందు పారాడగా, కన్నుల్లోని కలలు అన్ని కరిగిపోని కలలుగా, కళ్ళ ముందు పారాడగా. ಜೋರಾದಂತಹ ಚಪ್ಪಾಳೆಯ ಜೊತೆಗೆ ನಿಶಾ ಇವರನ್ನು ನಾವು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಸ್, ಸ್ವಾಗತ ಅಂಡ್ ಸುಸ್ವಾಗತ. ಎಸ್, ಒಂದೊಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಖಾಂತರ ಒಂದು ಗ್ರೇಟ್ ಎಂಟ್ರಿ ಆಯಿತು. ಎಲ್ರಿಗೂ ಕೂಡ ಖುಷಿಯಾಗಿದೆ. ಅನುರಾಗ್ ಅಂತೂ ಈಗ ಹತ್ರ ಬಂದು ನಿಂತ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೇಗನ್ನಿಸ್ತು ಆ್ಯಂಡ್ ಡ್ಯಾನ್ಸ್ ಹೇಗಿತ್ತು ಹೇಳಿ ನೋಡುವ. ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ನಮ್ಮ ಟಿ ವಿಗೆ ಆ್ಯಂಡ್ ಡ್ಯಾನ್ಸ್ ವಾರಿಯರ್ಸ್ 3ಗೆ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನಗೆ ಒಂದು ಸರ್ಪ್ರೈಸಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು, ಯಾಕೆಂದರೆ ನನ್ನ ಫೇವ್ರೆಟ್ DQ. ಸೊ ಅವರ ಒಂದು ಸಾಂಗ್ಗೆ ಪರ್ಫಾರ್ಮ್ ಮಾಡೋ ಒಂದು ಅವಕಾಶ ಸೆಕೆಂಡ್ ಟೈಮ್ ನನಗೆ ಸಿಕ್ಕಿದ್ದು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಇಂಟ್ರೊಡಕ್ಷನ್. ನನಗೆ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರಿ. ಆ್ಯಂಡ್ ಈಗಲ್ಲಿ ವೇಟಿಂಗ್ ಎಲ್ಲ ಡಾನ್ಸರ್ಸು ಆಚೆ ಅಲ್ಲಿದ್ದರು. ನಾನು ಅಲ್ಲಿಂದ ಗೇಟಿಂದ ಬರುವಾಗ ಸೊ ನನ್ನ ಚೈಲ್ಡ್ಹುಡ್ ನನಗೆ ನೆನಪಾಗ್ತಿತ್ತು. ನಾನು ಹೀಗೆ ರೆಡಿ ಆಗಿಬಿಟ್ಟು ಆಚೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾನೇ ಇರ್ತಿದ್ದೆ. ಸ್ಟೇಜ್ಗೆ ಹೋಗೋವರೆಗೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾಯಿದ್ದೆ. ಸೊ ಅದೆಲ್ಲ ನೆನಪಾಗ್ತಾಯಿತ್ತು. ಸೊ ಈಗಲ್ಲಿ ವೇಟಿಂಗ್ ಯಾರ್ಯಾರ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಆ್ಯಂಡ್ ಇದು ನನ್ನ ಫಸ್ಟ್ ಸ್ಟೇಜ್ ಶೋ, ಲೈಕ್ ಆ್ಯಸ್ ಎ ಗೆಸ್ಟ್. ಸೊ ಐ ಆಮ್ ವೆರಿ ಹ್ಯಾಪಿ. ಫಾರ್ ದ ಫಸ್ಟ್ ಟೈಮ್ ಮಂಗಳೂರಲ್ಲಿ ನಾನು ಬಂದಿರೋದು ಆ್ಯಂಡ್ ಈ ಪ್ರೋಗ್ರಾಮಿಗೆ ನಾನು ಬಂದಿರೋದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಂಗಳೂರಿಗೆ ಮೊದಲ ಬಾರಿ ಬಂದಿದ್ದೀರಾ, ಹೇಗಾಗ್ತುಂಟು ನಮ್ಮ ಕುಡ್ಲ ಇಸ್ ಸೂಪರ್. ನಾನು ಮಂಗಳೂರಿಗೆ ಸುಮಾರು ಸತಿ ಬಂದಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಜಡ್ಜಸ್ ಪ್ಯಾನಲಲ್ಲಿ ಇದ್ದಾಳೆ. ಸೊ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅವಳಿಗೋಸ್ಕರ ಅವಳ ಜೊತೆ ತುಂಬ ಸತಿ ಮಂಗಳೂರಿಗೆ ಬಂದಿದ್ದೀನಿ. ಐ ಲವ್ ಮ್ಯಾಂಗ್ಳೂರಲ್ಲಿ ರಿಲೇಟಿವ್ಸ್ ಕೂಡ ಇದ್ದಾರೆ. ಸೊ ಐ ನೋ ಮ್ಯಾಂಗ್ಳೂರ್. ಎಸ್, ಸೊಲೆ ಬತ್ತಿ ಬೆಟ್ಟಿಗೆ ಯಾನ್ ಇಷ್ಟ ಅದಾನ್ ಈತ್ ಯಾನ್ ಇಷ್ಟ ಏನೈಟ್ ಆತ್ ಪಾತಿರ್ನಾರ್. ವೆರಿ ನೈಸ್.
ತುಳು ಒಂಚೂರು ನನಗೆ ಅರ್ಥ ಆಗಲ್ಲ. ಇಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಖುಷಿ ಆಯ್ತು ನೀವು ಬಂದಿದ್ದು ಅಂತ ತುಳುವಲ್ಲವ್ರ ಹತ್ರ ಹೇಳಿದೆ ಅಷ್ಟೇ. ಇಲ್ಲಪ್ಪ ಇಲ್ಲ ನೀವೆಷ್ಟು ಮಾತಾಡಿದ್ರಲ್ಲ, ಅವ್ರು ಇಷ್ಟ ಆದದಕ್ಕೆ ನೀವೆಷ್ಟು ಮಾತಾಡಿದಂತೆ. ಓ ನಾವಂದರೆ ಮಂಗಳೂರು ಅಂದರೆ ನಾವು ಅಂತ. ಸೊ ನೀವು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು, ನಮ್ಮ ಟಿ ವಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನಾವು ಮಂಗಳೂರಿಗೆ ಪರಿಚಯಿಸ್ತಾ ಇಲ್ಲ, ಬಟ್ ಮಂಗಳೂರಿಗೆ ನಾವು ಇನ್ನೂ ಹತ್ತಿರ ಮಾಡ್ತಾ ಇದ್ವಿ. ಸೊ ನಮಗೆ ಖುಷಿ ಆಗ್ತಾ ಇದೆ. ಆ್ಯಂಡ್ ಪ್ರಶಾಂತ್ ಅವರು ದಯವಿಟ್ಟು ವೇದಿಕೆಗೆ ಬಂದು ನಿಶಾ ಅವ್ರನ್ನ ನಮ್ಮ ಟಿ ವಿಯ ಡಾನ್ಸ್ ವಾರಿಯರ್ಸ್ ಸೀಸನ್ 3 ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲರ ಚಪ್ಪಾಳೆ ಜೋರಾಗಿ ಬರಲಿ. ಲೆಟ್ಸ್ ಹಿಯರ್ ಅ ರೌಂಡ್ ಆಫ್ ಅಪ್ಲಾಸ್. ಸೊ ಎಸ್, ಆಗಲೇ ಹೇಳಿದ್ದೀರಾ ನಿಮ್ಮ ಫ್ರೆಂಡ್ಸ್ ಕೂಡ ಜಡ್ಜಿಂಗ್ ಪ್ಯಾನಲಲ್ಲಿ ಇದ್ದಾರೆ ಅಂತ. ಸೊ ಐ ಆಮ್ ಶ್ಯೂರ್ ಅಲ್ಲಿ ಕೂತ್ಕೊಂಡು ತುಂಬ ಮಜಾ ಆಗುತ್ತೆ. ಅದ್ರ ಜೊತೆಗೆ 20 ಡಾನ್ಸ್ ಪರ್ಫಾರ್ಮೆನ್ಸ್, ಇಂಥ ಮಜಾ ಎಲ್ಲೂ ಇರಲ್ಲ. ಸೊ ಪ್ಲೀಸ್ ಬಿ ಸೀಟೆಡ್. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಇದ್ದಿದ್ದು ನಮ್ಗೆ ತುಂಬ ಖುಷಿ. ಪ್ಲೀಸ್ ಸಿಟ್ ದೇರ್ ಆ್ಯಂಡ್ ಎಂಜಾಯ್ ದ ಶೋ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಮಕ್ಕಳಿಗೂ, ಎಲ್ಲ ಡಾನ್ಸ್ ತಂಡದವರಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅರಿಶಿನ ಸ್ನಾನ, ನಿಪಾನ್ ಪೇಂಟ್ ಹಾಗೆ ಅಮೃತ್ ನೋಣಿ 3ನೇ ಸೀಸನ್ನ ನಾವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ಯಾವ್ಯಾವ ಟೀಮ್ಗಳು ಬರುತ್ತೆ, ಏನೆಲ್ಲ ಡಾನ್ಸ್ ಮಾಡ್ತಾರೆ ಅಂತ. ಮೊದಲನೇ ಎಪಿಸೋಡಲ್ಲೇ ನಾವು ಒಂದಷ್ಟು ಟೈಮಲ್ಲಿ ಹಿಂದೆ ಹೋಗ್ತಾ ಇದ್ದೀವಿ. ಆಗಲೇ ನಮ್ಮ ಜಡ್ಜಸ್ಗಳು ಕೂಡ ಹೇಳಿದ್ರು, ಒಂದು ಕಾಲ ಇತ್ತು, ಆ ಕಾಲದಲ್ಲಿ ಡಾನ್ಸ್ ಅನ್ನೋದಕ್ಕೆ ಬೇರೆನೇ ಡೆಫಿನೇಷನ್ ಇತ್ತು. ಇವತ್ತು ಪ್ರತಿ ಬೀಟಿಗೂ ಒಂದು ಸ್ಟೆಪ್ನ ಮಾಡ್ತೀವಿ. ಆದರೆ ಆ ಒಂದು ಬ್ಯೂಟಿ ಏನಿದೆ ನಮ್ಮ ಹಳೆಯ ಹಾಡುಗಳಲ್ಲಿ ಅಥವಾ ಹಳೆಯ ಡಾನ್ಸಲ್ಲಿ, ಅದು ಇವತ್ತಿನ ಹೊಸ ಡಾನ್ಸಲ್ಲೂ ಸಿಗೋದಿಲ್ಲ. ಸೊ ವಿ ಥಾಟ್ ಮೊದಲನೇ ಎಪಿಸೋಡ್ ಓಲ್ಡ್ ಇಸ್ ಗೋಲ್ಡ್, ಹಳೆ ರೆಟ್ರೋ ಹಾಡುಗಳಿಗೆ ನಮ್ಮ ಎಲ್ಲ ಟೀಮ್ಗಳು ಒಂದು ವೇದಿಕೆ ಮೇಲೆ ಡಾನ್ಸ್ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಅದ್ರ ಜೊತೆಗೆ ಸಂತೋಷ್ ರೈಸ್ ಆ್ಯಂಡ್ ಏರೋಡೈನಮಿಕ್ಸ್ ಅಕಾಡೆಮಿ ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸ್ಪಾನ್ಸರ್ಗಳು ಕೂಡ ಥ್ಯಾಂಕ್ಸ್ ಹೇಳ್ತಾ ವೇದಿಕೆಗೆ ಮೊದಲ ಟೀಮ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಆ್ಯಂಡ್ ವೆಲ್ಕಮ್ ಯಶಸ್ವಿ ಡಾನ್ಸ್ ಅಕಾಡೆಮಿ ಆನ್ ಸ್ಟೇಜ್. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ, ರಾತ್ರಿಯ ಹೊತ್ತು ನುಗ್ಗುವರಲ್ಲ, ನುಗ್ಗುವರಲ್ಲ, ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ದೊಡ್ಡವರಲ್ಲ, ರಾತ್ರಿಯ ಹೊತ್ತು ನುಗ್ಗುವರಲ್ಲ, ನುಗ್ಗುವರಲ್ಲ, ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ, ತಗದಿಮಿ 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 ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಸೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದ ನಿಸ ಹೇಳುವರೆಲ್ಲ, ಸಂಗೀತವನು ಬಲ್ಲವರಲ್ಲ. ಸರಿ ಗಮ ಪದ ನಿಸ, ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ, ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ನಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ.
ಸರಗಿಲಿ ನೀರಲ್ಲಿ ಈಜುವುದಿಲ್ಲ ಮೊಸಳೆಯ ಮೇಲೆ ಹಾರುವುದಿಲ್ಲ ಸರಗಿಲಿ ನೀರಲ್ಲಿ ಈಜುವುದಿಲ್ಲ ಇಲ್ಲ ಮೊಸಳೆಯ ಮೇಲೆ ಹಾರುವುದಿಲ್ಲ ಇಲ್ಲ ಕಾಗೆಗೆ ಗಂಟಲು ಕಟ್ಟುವುದಿಲ್ಲ ಗೂಬೆ ಯಾರು ಸಾಕುವುದಿಲ್ಲ ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ ಇಲ್ಲ 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 ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಗೋಡರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಗೆಳೆಯ ಎಂದೂ ನಿಜವಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಗೋಡರಲ್ಲ ದೊಡ್ಡವರೆಲ್ಲ ಜಾಣರಲ್ಲ. ಅದು ಯಾನೊಂಜಿ ಹೇರ್ ಸ್ಟೈಲ್ ಮನ್ಪೆರೆ ಜವು ಒಂಜಿ ಏತು ಪಕ್ಕ ಮಾತೆರ್ಲ ಕಾಪಿ ಮನ್ಪೆರೆ ಪನ್ನಕ್ಕೆ ಇಂಕ ಬಾರಿ ಖುಷಿ ಅನ್ ಅಂಚಿಡ್ ದಿಂಚಿ ಪೂರೆಲ್ಲ ಎನ್ನಲಕ್ಕನೆ ಕುಜಲ್ ಬಿಡ್ತಾರೆ ಎಲ್ಲ ಜಾಣರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಒಂದು ಒಳ್ಳೆಯ ಹಾಡು. ಈ ಹಾಡನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕೊರಿಯೋಗ್ರಫಿ ನೋಡಿದ್ದೀವಿ. ಮತ್ತೆ ವಾಪಸ್ ಗುರು ಶಿಷ್ಯರನ್ನ ಈ ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ. ಸೊ ಯಶಸ್ವಿ ಡಾನ್ಸ್ ಅಕಾಡೆಮಿ, ವೆಲ್ಕಮ್ ಟು ಡಾನ್ಸ್ ವಾರಿಯರ್ ಸೀಸನ್ 3. ಒಂಚೂರು ಲೆಕ್ಕ ಜಾಸ್ತಿ ಮರ್ಯಾದೆ ಕೊರೊಂದಿಲ್ಲ ಅಂದು ಕೈ ಮುಗಿನ ಯಾವ ಓಕೆ. ಸೊ ನೀವು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಈ ಡಾನ್ಸ್ನ ನಮ್ಮ ಜಡ್ಜಸ್ಗಳು ನೋಡಿದ್ದಾರೆ. ಸೊ ನೀವು ಕಾಯ್ತಾ ಇರೋದು ಅವರ ಕಮೆಂಟ್ಸ್ಗಳಿಗೆ ಅಲ್ವಾ? ಇಷ್ಟು ಜನ ಜಡ್ಜಸಲ್ಲಿ ಯಾರು ನಿಮ್ಗೆ ತುಂಬ ಇಷ್ಟ? ಯಾರು? ದೊಡ್ಡ ಮನುಷ್ಯರು ದೊಡ್ಡವರಲ್ಲ. ಎಲ್ಲ ಸೇರಿ ಕೋರಸಲ್ಲಿ ಒಟ್ಟಿಗೆ ಹಾಡ್ತಾ ಇದ್ದಾರೆ ಅಮ್ಮು. ನಾನು ಇಲ್ಲಿದ್ದೀನಿ ಅಂತ ಹೇಳೋಂಗಿಲ್ಲ, ನಿಜ ಹೇಳ್ಬೇಕಾಯ್ತಾ? ಓಕೆ, ಹೇಳ್ಬೇಡಿ. ಇವಾಗ ಯಾರಿಗೂ ಯಾರಿಷ್ಟ? ಇವಾಗ ಯಾರಿಷ್ಟ? ಓಕೆ, ಸೊ ನಮ್ಮೆಲ್ಲ ಜಡ್ಜಸ್ಗಳು ನಿಮಗೆ ಫೇವ್ರೇಟೇ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಸೊ ಲೆಟ್ಸ್ ಗೋ ಟು ದ ಫಸ್ಟ್ ಲೇಡಿ ದೇರ್. ಅನ್ವಿತಾ ಸಾಗರ್ ಅವರೇ, ಹೇಗೆ ಅನ್ನಿಸ್ತು ನಮ್ಮ ಎಲ್ಲ ಗುರು ಶಿಷ್ಯರ ಈ ಒಂದು ಅದ್ಭುತ ಪರ್ಫಾರ್ಮೆನ್ಸ್? ಹಲೋ ಯಶಸ್ವಿ ಡಾನ್ಸ್ ಕ್ಲಾಸ್, ಹೇಗಿದ್ದೀರಾ? ಹಲೋ. ಓಕೆ, ಸೊ ಅಮ್ಮು ಫ್ರೆಂಡ್ ಮಾತಾಡ್ತಾರೆ ಇವಾಗ. ಫಸ್ಟ್ಗೆ ವೆರಿ ಸಾರಿ ಫಾರ್ ದ್ಯಾಟ್. ವೆಲ್, ನೀವು ಆಡಿಷನಲ್ಲಿ ಯಾವ ಪರ್ಫಾರ್ಮೆನ್ಸ್ ಮಾಡಿದ್ರಿ? ಶಿವಂದು ಅಲ್ವಾ? ಆ ಪುಟಾಣಿ ಅಂತಾನೆ ಶಿವ ಹಾಕಿದ್ದು, ಜುಟ್ಟ ಬಿತ್ತೋಗುತ್ತೆ ಅಂತ ಹೇಳಿ ಕುಣಿತಾ ಇದ್ರು, ರೈಟ್ ಅಲ್ವಾ? ಓಕೆ, ಸೊ ವೆಲ್, ನೀವು ತಗೊಂಡಿದ್ದಂಥ ಸಾಂಗ್ ಬಂದ್ಬಿಟ್ಟು ಗುರುಶರಿಂದ ಟೈಟಲ್ ಟ್ರ್ಯಾಕ್ ತಗೊಂಡಿದ್ರಿ. ಆ್ಯಂಡ್ ಆ ಸಾಂಗಲ್ಲಿ ಇರುವಂಥ ಫನ್ ಆಗಿರ್ಬೋದು ಅಥವಾ ಒಂದು ಎಲಿಮೆಂಟ್ ಆಗಿರ್ಬೋದು, ಅದು ಏನು ಹಾಸ್ಯ ದ್ವಾರಕೀಶ್ ಅವರು ಅಥವಾ ಇಡೀ ಒಂದು ಟೀಮ್ ತೊಗೊಂಡ್ಬಂದಿದ್ದೆ ಅಲ್ಲ, ಆ ಒಂದು ಹಾಸ್ಯನ ನಮಗೆ ಇಲ್ಲಿ ಸ್ಟೇಜ್ ಮೇಲೆ ನೋಡಬೇಕಿತ್ತು. ನಾನು ಆಲ್ರೆಡಿ ಹೇಳಿದ್ದೀನಿ, ಆಡಿಷನ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಿ ಮಾಡಿದ್ರಿ ಕೂಡ. ನಿಮಗೆ ಏನು ಕೊರಿಯೋಗ್ರಫರ್ಸ್ ಹೇಳ್ಕೊಟ್ಟಿದ್ದಾರೋ ಅದನ್ನು ನೀಟಾಗಿ ಮಾಡಿದ್ರಿ. ಆದರೆ ಅದಕ್ಕಿಂತ ಜಾಸ್ತಿ ನೀವು ತೊಗೊಂಬರ್ಬೋದಿತ್ತು, ಬಿಕಾಸ್ ನಿಮ್ಮ ಹತ್ರ ಆ ಕ್ಯಾಲಿಬರ್ ಇದೆ. ನೀವು ಎಕ್ಸ್ಟ್ರಾ ಏನಾದರೂ ಆ್ಯಡಪ್ ಮಾಡೋದು ಅಥವಾ ನಿಮ್ಮ ಕಾಮಿಡಿನ ಆ್ಯಡಪ್ ಮಾಡೋದು ಆ್ಯಂಡ್ ಸಾಂಗ್ ಅಷ್ಟೊಂದೆಲ್ಲ ಪೆಪ್ಪೆ ಆಗಿರಬೇಕಾದ್ರೆ ಅಥವಾ ಅಷ್ಟೊಂದೆಲ್ಲ ಫನ್ ಆಗಿರಬೇಕಾದ್ರೆ ಆ ಫನ್ ಎಲಿಮೆಂಟ್ ಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಅದರ್ ದೆನ್ ದ್ಯಾಟ್ ಕಂಪ್ಲೀಟಾಗಿ ರೆಟ್ರೋ ಆಗಿ ಏನು ರೆಟ್ರೋ ಸಾಂಗಲ್ಲಿ ನೀವು ಡ್ಯಾನ್ಸ್ ಮಾಡಿದಿರ, ವೆರಿ ನೈಸ್. ಬಟ್ ಇನ್ನೂ ಬೇಕಿತ್ತು, ನನಗೆ ಇನ್ನೂ ಬೇಕಿತ್ತು. ಎನಿ ವಿಚ್ ವೇಸ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವೆಲ್, ಫಸ್ಟ್ ಕಮೆಂಟ್ನ ಅನ್ವಿತಾ ಅವ್ರು ಕೊಟ್ಟಿದ್ದಾರೆ. ಸೆಕೆಂಡ್ ಕಮೆಂಟ್ಗೆ ಹೋಗೋಣ. ಓಕೆ, ಸೊ ಮುಂದಕ್ಕೆ ಇಲ್ಲಿ ಎಲ್ಲ ಶಿಷ್ಯಂದಿರಿದ್ದಾರೆ, ಒಬ್ಬರು ಗುರು ಅಲ್ಲಿ ಕೂತ್ಕೊಂಡಿದ್ದಾರೆ. ಸೂರಜ್ ಸನಿಲ್ ಅವರೇ, ಹೇಗೆ ಅನ್ನಿಸ್ತು ನಮ್ಮ ಎಲ್ಲ ಶಿಷ್ಯರ ಪರ್ಫಾರ್ಮೆನ್ಸ್? ಹಾಯ್ ಯಶಸ್ವಿ ಡಾನ್ಸ್ ಕ್ಲಾಸ್. ಹಲೋ. ನಿಮ್ಮ ಕೊರಿಯೋಗ್ರಾಫರ್ ಬಂದಿದ್ದಾರಾ? ಕ್ಯಾನ್ ಯು ಕಾಲ್ ಯುವರ್ ಕೊರಿಯೋಗ್ರಾಫರ್ ಆನ್ ಸ್ಟೇಜ್ ಪ್ಲೀಸ್? ಸರ್. ಸೊ ಈ ಶಿಷ್ಯಂದಿರ ಗುರು ದಯವಿಟ್ಟು ವೇದಿಕೆಗೆ ಬರಬೇಕು. ಯಶಸ್ವಿ ಡಾನ್ಸ್ ಕ್ಲಾಸ್ನ ಕೊರಿಯೋಗ್ರಾಫರ್ ಶ್ರೀಕಾಂತ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ವೆಲ್ಕಮ್, ಬನ್ನಿ ಸರ್. ಈ ಸಾಂಗ್ ಸೆಲೆಕ್ಟ್ ಮಾಡೋಕ್ಕೆ ಏನು ಕಾರಣ ಅಂತ ಕೇಳ್ಬೋದಾ? ಈ ಸಾಂಗ್ ಕಲೆಕ್ಟ್ ಮಾಡಿ ಅಂದರೆ ಎಲ್ಲ ಮಕ್ಕಳು ಉಪದ್ರದವರೇ ಇರೋದು, ಈ ಸಾಂಗ್ಗೆ ಸೆಲೆಕ್ಟ್ ಮಾಡು ಅಂತೇಳಿ ನಾನು ಪ್ಲ್ಯಾನ್ ಮಾಡಿದ್ದೆ. ಓಕೆ, ನಿಮ್ಮ ಉಪದ್ರ ಮಕ್ಕಳಲ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಲೋ ಅನಿಸ್ತು ಇವತ್ತು ನನಗೆ. ಏಕೆಂದರೆ ಈ ಸಾಂಗ್ ಬಂದುಬಿಟ್ಟು ಮೋರ್ ಆಫ್ ಕ್ಯಾರೆಕ್ಟರೈಸೇಷನ್. ಇವಾಗ ನೀವು ರೆಟ್ರೋದಿಂದ ತೊಗೊಂಡು ಬಂದರೆ ಇಲ್ಲಿ ಎಲ್ಲರೂ ಒಂದು ಕ್ಯಾರೆಕ್ಟರ್ ಆಗಿ ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ. ಇಲ್ಲಿ ಯಾರು ಡಾನ್ಸರ್ ಆಗಿ ಅಥವಾ ಇದು ಡಾನ್ಸ್ ನಂಬರ್ ಅಂತ ತೊಗೊಳ್ಳಲ್ಲ, ಒಂದು ಕಾಮಿಡಿ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಬಟ್ ಇದರಲ್ಲಿ ಡಾನ್ಸ್ ಆ್ಯಡ್ ಮಾಡ್ಬೋದು. ಬಟ್ ಏನಾಯ್ತಂದರೆ ಇವತ್ತು ತುಂಬ ಕಡೆ ಕೋಆರ್ಡಿನೇಷನ್ ಮಿಸ್ ಆಯಿತು. ಫಾರ್ಮೇಷನ್ಸ್ ಆಗಿರಲಿ ಅಥವಾ ಲೈನ್ಸ್ ಮಾಡೋದು ಏನು ಮಾಡ್ತಾಯಿದ್ರೆ ಅಲ್ಲಿ ನನಗೆ ತುಂಬ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಯಿತು.
ಅದು ಬಿಟ್ಟರೆ ಇವಾಗ ಇದೊಂದು ಕಾಮಿಡಿ ಎಲಿಮೆಂಟ್ ಅಂತ ತೊಗೊಂಡಾಗ ನನಗೆ ಕಾಮಿಡಿ ಎಸೆನ್ಸಸ್ ತುಂಬ ಕಡಿಮೆ ಆಯಿತು. ತುಂಬ ಇನ್ನೂ ಕಾಮಿಡಿ ನೀವು ಹೊಸದಾಗಿ ಮೂವಿಯಲ್ಲಿ ಏನಿದೆ ಅದು ಬಿಟ್ಟು ಹೊಸದಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಿರೋದು. ಅದರ್ವೈಸ್ ನಿಮ್ಮ ಗೆಟಪ್ ಆಗಿರಲಿ, ಆ ಸಾಂಗಿಗೆ ಏನೊಂದು ಕ್ಯಾರೆಕ್ಟರ್ ಆಗಿ ನೀವು ಪ್ರೆಸೆಂಟ್ ಮಾಡಬೇಕು, ಅದು ಪರ್ಫೆಕ್ಟ್ ಆಗಿತ್ತು. ನೆಕ್ಸ್ಟ್ ನೀವು ತೊಗೊಂಡಾಗ ಇನ್ ಕೇಸ್ ನೆಕ್ಸ್ಟ್ ರೌಂಡ್ಗೆ ನೀವು ಸೆಲೆಕ್ಟ್ ಆದರೆ ಇಂಥದ್ದು ಮೈನ್ಯೂಟ್ ಡೀಟೇಲ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಅದರ್ವೈಸ್ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಇದು ಸರ್ ಪೂರ ಉಪ್ಪದ್ರನೇ ಜೋಕುಲು ಒಂದು ಬಂಡೇರು ಮಸ್ತ್ ಉಪ್ಪದ್ರ ಏರೆಗುಂಡು ಮೇನೆ ದಾದ ಉಪ್ಪದ್ರ ಮನ್ಪೇರು ಪಣ ಜೋಕ್ಲೆಟನ್ ಮಂದೆ ಎಡ್ಡೆ ಆಕ್ಟಿವ್ ಅದು ಉಪ್ಪನೆ. ಓಕೆ, ಬೊಕ ಬಾಕಿದವು ಉಪ್ಪದ್ರದ ನೆಟ್ಟು ಮಾತ ಉಳ್ಳೇರೆ ಏನು ಪುದರ್ ಮಾಡಿದ್ರೆ ಬೇಜಾರ ಊರಿ ಸರ್ ಪಾಪ ಜೋಕ್ಲು ಉಪ್ಪದ್ರ ಕೊರ್ಪೇರಿಗೆ ಜೋಕುಳ್ಳಕ್ಕೆ ಏನ್ಗ ಸರ್ ಉಪ್ಪದ್ರ ಕೊಡ್ತೀರಾ? ಇಜ್ಜ ಪ್ರಾಕ್ಟೀಸ್ ಮನ್ಪರೆ ಕೊಡ್ತೀರ ಉಪ್ಪದ್ರ ಇಜ್ಜ? ಓಕೆ ಸರ್ ಅಪ್ಪ ಗಣ ಪಾಪ ಜೋಕುಲು ಮಾತ್ರ ಉಪ್ಪದ್ರ ತುಪ್ಪನೊಂಜೆ ನಾಲ್. ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಜಡ್ಜ್ ಕಿಶೋರ್. ಎಂಚ ನಮ್ಮ ಮಾತ ಶಿಷ್ಯರ್ ನಕಲ್ನ ಪರ್ಫಾರ್ಮೆನ್ಸ್. ಹಾಯ್ ಎವ್ರಿವನ್. ಎಡ್ಡೆ ಸಾಂಗ್ ನಿಖಲ್ ಚೂಸ್ ಮಾಡ್ತಿದ್ದಾರೆ. ರೆಡ್ ರೋಡ್ ಪಂಡ ಒಂಜಿ ಓಲ್ಡ್ ಇಸ್ ಗೋಲ್ಡ್ ಎಡ್ಡೆ ಸಾಂಗ್ ನಿಖಲ್ ಚೂಸ್ ಮಾಡ್ತಿದ್ದಾರೆ. ಆ ಕ್ಯಾರೆಕ್ಟರ್ದ ಕಾಸ್ಟ್ಯೂಮ್ ಪೂರ ಎಂಚುಂಡು ಅಂಚನೆ ನಿಖುಲ್ ಅಂಚನೆ ಉಂಡು ಅವು ಕ್ಯಾರೆಕ್ಟರ್ಲ. ಬಟ್ ಎಂಕ್ ದಾದ ಮಿಸ್ ಆಯ್ನಿ ಪಂಡ ಅವೊಂಜಿ ಫನ್ನಿನೆಸ್ ಅವು ಆ ಮೂವಿಡ್ ಎಂಚ ಉಂಡದು. ಆ ಅಕ್ಕುಲ್ಲ ಒಂಜಿ ಮಲ್ಪನ ಕ್ಯಾರೆಕ್ಟರ್ಗಳ ನಮ್ಮ ಮೂಲ್ ಪತ್ತೊಂಬರ್ಪಿನ ಕ್ಯಾರೆಕ್ಟರ್ ಒಂಚೂರು ಡಿಫ್ರೆನ್ಸ್ ಅಂಡ್ ಪನ ಈ ರೀತಿ ಕೊರಿಯೋಗ್ರಫಿ ಎಂಚ ಮಲ್ತಿದ್ದಾರೆ ಪಂಡ ಅಕ್ಲೆಗೆ ಎಂಚ ಬೋರ್ಡ್ ಅಂಚ ಮಲ್ತಿದ್ದಾರೆ. ಬಟ್ ಈ ರಾದ ಅವಿನ ಕ್ಯಾರೆಕ್ಟರ್ ಪತ್ತೊಂಬೋದಿತ್ತು ನಾ ಕೊರಿಯೋಗ್ರಫರ್ ನಾನು ಇರಕ್ಕೆ ಪನೊಂದಿಲ್ಲ. ಓಕೆ, ಈ ಅವಿನ ಕ್ಯಾರೆಕ್ಟರ್ಗೆ ಪತ್ತೊಂಬೋತು ನನ್ನೆಲ್ಲ ಅಕ್ಕುಲು ಬೆಟರ್ ಮಲ್ತಿದ್ವೇರು. ಸೊ ನೆಕ್ಸ್ಟ್ ಟೈಮ್ ಬಾಕಿದ ಜಡ್ಜಸ್ ನಗಲು ಪಂಡಿರು ದಾದ ಪೂರ ಉಂಡು ಬಂದು ಎಂಕ್ ನಿಕಲ್ನ ಓವರ್ ಆಲ್ ಇಷ್ಟ ಅಂಡು ಫಸ್ಟ್ ರೌಂಡ್ ನಿಕ್ಲೇನ. ಸೊ ನಿಕುಲ್ ನನಾತ್ ಹಾರ್ಡ್ ವರ್ಕ್ ಮಲ್ಪಲೆ ಎಡ್ಡೆ ಮಲ್ಪಲೆ ಸೀರಿಯಸ್ ಆಸ್ದೆ ತೊನ್ಲೆ ಈ ಕಾಂಪಿಟೇಷನ್ ದಯಪಂಡ ಅಂದು ನಮ್ಮ ತುಳುನಾಡದ ಅಂಜಿ ಎಡ್ಡೆ ರಿಯಾಲಿಟಿ ಶೋ ನಿಕ್ಲೆಗ್ ಪೂರ ಎಡ್ಡೆ ಪ್ಲಾಟ್ಫಾರ್ಮ್ ಅಂದು. ಸೊ ಎಡ್ಡೆ ಮಲ್ಪಲೆ ಆಲ್ ದ ಬೆಸ್ಟ್ ನಿಕ್ಲೆಗ್. ಸೊ ಎಸ್, ನಮ್ಮ ಮೂರು ಜಡ್ಜಸ್ಗಳು ಅವರ ಕಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ನಾನು ಒಂದಂತೂ ಅಬ್ಸರ್ವ್ ಮಾಡ್ತಾ ಇದ್ದೆ, ಎಲ್ಲ ನಮ್ಮ ಶಿಷ್ಯಂದರು ಆ ಮೂರು ಜಡ್ಜಸ್ಗಳನ್ನು ಏನು ಕಮೆಂಟ್ ಕೊಡ್ತಾ ಇದ್ರು ಅದನ್ನು ಬರೀ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಟಿದ್ದಾರೆ. ಯಾಕಂದರೆ ಆ ಕಿವಿಲಿ ಇಡೀ ಎಷ್ಟು ಜಾಗ ಇದೆಯೋ ಅದೆಲ್ಲ ಅವ್ರು ಬಾಕಿ ಇಟ್ಟಿರೋದು ಅಮ್ಮು ಅವರ ಕಮೆಂಟ್ಸ್ ಕೇಳೋದಕ್ಕೆ. ಅವ್ರು ಆವಾಗಿಂದ ಅದೇ ಒಂದು ಫೀಲಿಂಗಲ್ಲಿದ್ದಾರೆ. ಸೊ ಅವ್ರನ್ನ ಇನ್ನೂ ಡಿಸಪಾಯಿಂಟ್ ಮಾಡೋದು ಬೇಡ. ಸೊ ನಿಶಾ ಅವ್ರು ನಮ್ಮ ಜೊತೆಗಿದ್ದಾರೆ ಇವತ್ತಿನ ಎಪಿಸೋಡಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ. ಹೇಗೆ ಅನ್ನಿಸ್ತು ನಮ್ಮ ಇಡೀ ಟೀಮ್ನ ಪರ್ಫಾರ್ಮೆನ್ಸ್? ಹಾಯ್ ಎಲ್ರಿಗೂ. ಸೊ ಸ್ವೀಟ್ ಸಾಂಗ್ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಆ್ಯಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತಾ ಇದ್ರಿ. ಅದರಲ್ಲಿ ಆ ಚೋಟು ವಾಸ್ ಲೈಕ್ ತುಂಬ ಎಕ್ಸ್ಪ್ರೆಸ್ಸಿವ್ ಆಗಿ ಚೆನ್ನಾಗಿ ಮಾಡ್ತಾಯಿದ್ರು. ನನ್ನ ಕಣ್ಣೆಲ್ಲ ಆ ಚೋಟು ಮೇಲೆ ಇತ್ತು. ಸೊ ಇಟ್ ವಾಸ್ ಗುಡ್. ನಾನು ಥ್ರೂ ಔಟ್ ಎಂಜಾಯ್ ಮಾಡಿದೆ. ನಿಮ್ಮ ಅಟೈರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಜಡ್ಜಸ್ ಹೇಳಿದ್ದ ಪಾಯಿಂಟ್ಸ್ಗಳೆಲ್ಲ ನೆನಪಲ್ಲಿ ಇಟ್ಕೊಂಡು ನೆಕ್ಸ್ಟ್ ಬರೋ ಪರ್ಫಾರ್ಮೆನ್ಸಸ್ ಎಲ್ಲನೂ ಸೂಪರ್ ಡೂಪರಾಗಿ ಮಾಡಿ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೊದಲ ಎಪಿಸೋಡಲ್ಲಿ ಮೊದಲನೇ ಪರ್ಫಾರ್ಮೆನ್ಸ್ ಮುಗಿದಾಗಿದೆ. ಸೊ ಇನ್ನು ಮುಂದಿನ ಪರ್ಫಾರ್ಮೆನ್ಸ್ಗೆ ನೀವು ನಿಮ್ಮ ತಯಾರಿ ಮಾಡಬೇಕಾಗಿದೆ. ಅದಕ್ಕೆ ಅವರು ಕಮೆಂಟ್ಸ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಜೋರಾದ ಚಪ್ಪಾಳೆ ಬರಲಿ ಯಶಸ್ವಿ ಡಾನ್ಸ್ ಕ್ಲಾಸ್ ಇವರಿಗೆ. ಆಂಪಿಯರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಅರ್ಪಿಸುವ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅರಿಶಿನ ಸ್ನಾನ ಹಾಗೆ ನಿಪಾನ್ ಪೇಂಟ್ಸ್. ಇಷ್ಟು ಮಾತ್ರ ಅಲ್ಲ, ಯಮುನಾ ಆಶಾ ಸಿಟಿ ಕೂಡ ಈ ಕಾರ್ಯಕ್ರಮಕ್ಕೆ ಅವರ ನೆರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏರೋಡೈನಮಿಕ್ಸ್ ಅಕಾಡೆಮಿ ಆ್ಯಂಡ್ ಸಾಯಿ ಓಷನ್ ಮಾರ್ಟ್ ಚಿತ್ರಪುರ ಕೂಡ ಆಸ್ ವೆಲ್. ಇನ್ನಷ್ಟು ಸ್ಪಾನ್ಸರ್ಗಳು ತುಂಬ ಸಪೋರ್ಟ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ಇದೆ. ಮುಂದಿನ ನಮ್ಮ ಪರ್ಫಾರ್ಮೆನ್ಸ್ನ ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ನ ತಗೊಳ್ಳೋಣ. ವಿಲ್ ಬಿ ರೈಟ್ ಆಫ್ಟರ್ ದಿಸ್ ಶಾರ್ಟ್ ಬ್ರೇಕ್. ಆಂಪಿಯರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಅರ್ಪಿಸುವ ಡಾನ್ಸ್ ವಾರಿಯರ್ಸ್ ಸೀಸನ್ 3 ಪವರ್ಡ್ ಬೈ ನಿಪಾನ್ ಪೇಂಟ್ಸ್, ಅರಿಶಿನ ಸ್ನಾನ ಹಾಗೆ ಅಮೃತ್ ನೋಣಿ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸ್ಪಾನ್ಸರ್ಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ಪಾನ್ಸರ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ, ಸಾಯಿ ಓಷನ್ ಮಾರ್ಟ್ ಕುಳಾಯಿ. ಇದರ ವಿದ್ಯಾ ಮೇಡಮ್ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ವಿ. ಜೋರಾದ ಚಪ್ಪಾಳೆ ಬರಲಿ. ಪ್ಲೀಸ್ ವೆಲ್ಕಮ್ ವಿದ್ಯಾ ಮೇಡಮ್ ಆನ್ ಸ್ಟೇಜ್. ಹಾಗೆ ಇವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋದಕ್ಕೆ ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನ ವಿದ್ಯಾ ಮೇಡಮ್ ಹಾಗೆ ನ್ಯೂಸ್ ಡಿಪಾರ್ಟ್ಮೆಂಟ್ನ ಶಿಲ್ಪಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಎಸ್ ವಿದ್ಯಾ ಮೇಡಮ್ ವೆಲ್ಕಮ್. ಸಾಯಿ ಓಷನ್ ಮಾರ್ಟ್ ಚಿತ್ರಾಪುರ ಕುಳಾಯಿಡು ಪುನಂಚಿನೊಂಜಿ ಬಾರಿ ಪೊರ್ಲುದ ಔಟ್ಲೆಟ್. ಸೊ ದಾದ ಬೋಡಿತ್ತನಲ್ಲ ಅಲ್ಪ ತಿಕ್ಕೊಂಡುಗೆ. ಸೊ ಅಂಚದು ಐತ ಬಗ್ಗೆ ಎರಡನೇ ಕೇನ್ಗ ಸಾಯಿ ಓಷನ್ ಮಾರ್ಟ್ ಅಂಚಿನ ನಮ್ಮ ಟಿವಿದೊಂದು ಅಸೋಸಿಯೇಷನ್ದ ಬಗ್ಗೆ ಎರಡು ಪಾತೆರ. ನಮಸ್ತೆ ಮಾತ್ರೆಗ್ಲ ಎನ್ನ ಬುದ್ಧ ವಿದ್ಯಾ ಸಂಪತ್ ಕರ್ಕೇರ. ಸಾಯಿ ಓಷನ್ ಮಾರ್ಟ್ ಒಂಜಿ ಗ್ರಾಸರಿ ಶಾಪ್ ಉಂಡು. ಜನವರಿಗೆ ಓಪನ್ ಆತೀನಿ. ಆ್ಯಸ್ ಅ ಲೋಕಲ್ ಪೂರಕ್ಲೇಗ್ಲ
ದಯಪನ್ನಾಗ ಓಪನ್ ಮಲ್ತಿನ ಬಣ್ಣ ಆ್ಯಸ್ ಅ ಬಿಸ್ನೆಸ್ ಸ್ಟಾರ್ಟ್ ಮಲ್ತಿನ ದಯಪನ್ನ ಎಂಕೆ ಬಂಗ ಒಂತುಣ್ಕಿ ಒಂಜಿ ಸುರತ್ ಕಾಲ್ ಇಜಿನ ಕುಡ್ಲ ಪೂರ ಪೋದ್ ಬರೋಡು ಅರ್ಜೆಂಟ್ ದಾಲ ಬೋಡಿತ್ತಂಡ ಇಜ್ಜಿ ಸಾಮಾನು ಸೊ ನೆಕ್ಸ್ಟ್ ರೆಸಿಪಿ ತೂಕ ಬಂದು ಇತ್ತ ನಿಯರ್ ಬೈ ಮಲ್ತಿನ ಬಣ್ಣಾಗ ಓಲ್ ಅರ್ಜೆಂಟ್ ಬೋರ್ಡ್ ರಪ್ಪ ಬೋತ್ ಪತಂಗ್ ಬರೋಡು ಬಂದು ಸೊ ಏರ್ಲ ನಿಯರ್ ಬೈ ಸುರತ್ಕಲ್ ಪೋಪಿನ ಆಗತ್ತಿ ಇಜ್ಜಿ ಮ್ಯಾಂಗ್ಳೂರ್ ಪೋಪಿನ ಆಗತ್ತಿ ಅಲ್ಪನೆ ಪೂರ ತಿಕ್ಕೊಂಡು ಸೊ ಮಾತೆರ್ಲ ಬಲೆ ಎಸ್ ಒಂದು ಮನೆಯನ್ನು ನಡೆಸಬೇಕಂತಂದ್ರೆ ಅದಕ್ಕೆ ತುಂಬ ಕಷ್ಟ ಇದೆ. ಅದಕ್ಕೆ ಬೇಕಾಗಿರೋ ವಸ್ತುಗಳು ಬೇಕಾಗಿದ್ರೆ ಎಲ್ಲೆಲ್ಲೋ ಹೋಗಬೇಕು. ಅದನ್ನು ಎಲ್ಲವನ್ನು ಕೂಡ ಅನುಭವಿಸಿ ಕೊನೆಗೆ ಇದಕ್ಕೆ ಒಂದು ಪರಿಹಾರ ಮಾಡಬೇಕು ಅಂತ ತಾವು ಯೋಚನೆ ಮಾಡಿ ಸಾಯಿ ಓಷನ್ ಮಾರ್ಟ್ ಎಲ್ಲವೂ ಕೂಡ ಒಂದೇ ಸೂರಿನಡಿ ಒಂಜಿ ರೂಫ್ ದಂಡಡು ಮಾತಲ ತಿಕ್ಕೊಂಡು ಅಡೆ ಎಡೆ ಬಲಿಪೊಡುಂದಿ ಜಾರ್ ಪಣ್ಲಕ್ಕನೆ ಒಂಜಿ ಐಟಮ್ ಇಜ್ಜಿ ಬಂದು ರೆಸಿಪಿ ಇಲ್ಲಡ್ ಕಜಿಪ್ ಮನ್ಪಂದ ಕುಲ್ನ ಬರ್ಚಿ ನಾನು ಸಾಯಿ ಓಷನ್ ಮಾರ್ಟ್ ಪೋಲೆ ಅಟಿಲ್ ಮನ್ಪ್ಲೆ ಇಲ್ಲಡ್ ಕಂಡಲ್ಲಿ ಒಂಜಿ ರಡ್ಡಡ್ ನುಪ್ಪು ನಾಡು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಪ್ಲೀಸ್ ಬಿ ಸೀಟೆಡ್. ಆಂಪಿಯರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಪ್ರೆಸೆಂಟ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ನಿಪಾನ್ ಪೇಂಟ್, ಅರಿಶಿನ ಸ್ನಾನ, ಅಮೃತ್ ನೋನಿ. ಎಸ್, ಒಂದೊಳ್ಳೆ ಪರ್ಫಾರ್ಮೆನ್ಸನ್ನು ನಾವು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಟಫ್ ಆಗಿರುವಂತಹ ಕಾಂಪಿಟೇಷನ್ ಉಂಟು. ಹಾಗೆಯೇ ತುಂಬ ಟೀಮ್ಸ್ ವೆಯ್ಟ್ ಮಾಡ್ತಾ ಇದೆ ಇವರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ. ಎಸ್, ಈಗ ಎರಡನೇ ಟೀಮನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ದೂರದ ಒಂದು ಊರಿಂದ ಬಂದಿದ್ದಾರೆ. ಇವತ್ತು ನಮ್ಮ ಡ್ಯಾನ್ಸ್ ವಾರಿಯರ್ಸಲ್ಲಿ ಜಬರ್ದಸ್ತ್ ಆಗಿರುವಂತಹ ಪರ್ಫಾರ್ಮೆನ್ಸ್ ಕೊಡಬೇಕಂತ ದೂರದ ಶಿವಮೊಗ್ಗದಿಂದ ಒಂದು ಟೀಮ್ ಬಂದಿದೆ. ದ್ಯಾಟ್ ಈಸ್ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ. ಅವರನ್ನು ನಿಮ್ಮ ಜೋರಾದಂತಹ ಕೈ ಚಪ್ಪಾಳೆಯ ಮುಖಾಂತರ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುವ. ನಿಮ್ಮ ಜೋರಾದಂತಹ ಕೈ ಚಪ್ಪಾಳೆ ಬರಲಿ. ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಶಿವಮೊಗ್ಗ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ನಾನೇ ನೀನಾ ಓಡಾಡೋ ರಸ್ತೆಯಲ್ಲಿ ಯಾನ್ ಕೇಳಿ ಬಿಸಾಕ್ದೆ? ರಸ್ತೆಯಲ್ಲಿ ಬಿಸಾಕದೆ ಇನ್ನೇನ್ ನಿನ್ ತಲೆ ಮೇಲೆ ಬಿಸಾಕ್ಬೇಕಾಗಿತ್ತ? ಏನ್ ದೊರೆ ಮೊಮ್ಮಗಳು ನೀನು ಬರ್ತೀಯ ಅಂತ ಕನಸು ಕಾಣ್ಬೇಕಾಗಿತ್ತು ನಾನು. ಹೌದು ಕಣ, ನನ್ ದೊರೆ ಮೊಮ್ಮಗಳೇ ಕಣ. ನಮ್ಮಪ್ಪ ದೊರೆಗಿಂತ ಹೆಚ್ಚು ಕಣ. ನಮ್ಮಪ್ಪ ಇವ್ರ ದೊಡ್ಡ ಸಾವುಕಾರ ಕಣ. ಆಹಾ, ನಿಮ್ ಮನೆಗ್ ಸಾವುಕಾರ ನಿಮ್ಮಪ್ಪ ನನಗೇನಲ್ಲ ಅಮ್ಮಣ್ಣಿ. ಹಾಗೆಲೇ ಲೋ ನನ್ ಲೇ ಅಂತೀಯ, ನನ್ ಹೋಗೆ ಅಂತೀಯ, ನನ್ನೇನು ಹೆಂಡತಿ ತಿಳ್ಕೊಂಡ್ಬಿಟ್ಯಾನ? ನನ್ನ ಹೆಂಡತಿ ಏನಾದ್ರೂ ಹೀಗ್ ಬಾಯಿ ಬಡಿಕೆ ಆಗಿದ್ರೆ ಕಬ್ಬಣ ಕಾಯಿಸಿ ಬಾಯಿ ತುಂಬಾ ಬರೆ ಎಳೆದ ಬಿಡ್ತಾ ಇದ್ದೆ ಗೊತ್ತಾ? ಏ ಭದ್ರಾ, ನಮ್ಮ ಅಪ್ಪಂಗೆ ನಿನ್ ಮೈ ಚರ್ಮ ಸುಡ್ತೀನಿ. ಮನೆಗೆ ಹೋಗಿ ಒಂದು ಕುರಿಗಿರಿ ಇದ್ರೆ ಚರ್ಮ ಸುಲ್ದು ಕೆಂಡದಲ್ಲಿ ಸುಟ್ಟು ಉಪ್ಪು ಖಾರ ಸವರಿ ನಿಮ್ಮ ಅಪ್ಪನ್ನ ಸುಟ್ಕೊಂಡು ತಿನ್ನು ಅಂತ ಹೇಳು. ನಿಮ್ಮಪ್ಪ, ನಿಮ್ ತಾತ ಯಾವಾಗಲೇ ನಮ್ಮ ಅಪ್ಪಂಗೆ ನೀನು ಸತ್ಯ ಮಾಡಿಸ್ಲಿಲ್ಲ. ನನ್ನ ಸತ್ಯನ ಕೈ ಸಿಕ್ಕು ಮಾಡ್ತೀನಿ ನಿನಗೆ. ರಾಜ ಮುದ್ದು ರಾಜ, ನೂಕುವಂಥ ಕೋಪ ನನ್ನಲ್ಲೇಕೆ? ಸರಸದ ವೇಳೆ ದೂರ ನಿಲ್ಲಬೇಕೆ? ಕೋಪವೇಕೆ? ನಿನಗಾಗಿ ಬಂದೆ, ಒಲವನ್ನು ತಂದೆ, ನನ್ನದೆಲ್ಲ
ನನ್ನಲ್ಲೇಕೆ ಮುದ್ದು ರಾಜ ಹಣದ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ ಬಲ್ಲೆ ನಾ ಬಲ್ಲೆ ಹಣದ ಸೊಕ್ಕಿನಿಂದ ಮೆರೆದಾಡು ನಿನ್ನ ಚಂದ ಬಲ್ಲೆ ಬೆಂಕಿಯಂತೆ ನಾನು ತಣ್ಣೀರಿನಂತೆ ನೀನು ನೀ ನನ್ನ ಜೊತೆಗೇನು ನಿಲ್ಲೇ ದೂರ ನಿಲ್ಲೇ ಪ್ರೀತಿಯಿಂದ ಮೈಯ ಬಳಸಬೇಕೇ ಇನ್ನು ಸಾಕೆ ಸಾಕೆ ಇಲ್ಲ ಬೇಕೇ ಸಾಕೆ ಇಲ್ಲ ಬೇಕೇ ಓಕೆ, ಒಂದು ಅದ್ಭುತವಾದಂತಹ ಎಕ್ಸ್ಪ್ರೆಷನ್ ಅವ್ರು ಕೊಡ್ತಾ ಇದ್ರು. ಆ್ಯಂಡ್ ನನ್ನ ಪಕ್ಕದಲ್ಲಿ ಒಬ್ರು ಹೀರೋ ನಿಂತ್ಕೊಂಡಿದ್ದಾರೆ. ಡೈಲಾಗ್ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ? ಈಗ ಡೈಲಾಗ್ ಹೇಳ್ಬೋದಾ ಇಲ್ವಾ? ನಾಚಿಕೆ ಆಗ್ತಾ ಉಂಟಾ? ಡೈಲಾಗ್ ಹೇಳ್ಬೋದಾ? ಎನರ್ಜಿ ಬೇಕಾ? ಇಲ್ಲ, ಡೈಲಾಗ್ ಹೇಳ್ಬೋದಾ ಇಲ್ವಾ? ಇಲ್ಲ, ಅವ್ರು ಆಗ ಮಾತ್ರ ತುಂಬ ಒಳ್ಳೆ ಡೈಲಾಗ್ ಹೇಳ್ತಿದ್ರು. ಈಗ ಅವ್ರಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಉಂಟು, ಯಾಕಂದರೆ ಇಬ್ಬರೆಲ್ಲ ಜಡ್ಜಸ್ ಎಲ್ಲ ಇದ್ದಾರಲ್ಲ, ಹಾಗಾಗಿ ಅಲ್ವಾ? ಎಸ್, ಇನ್ನೇನಿದ್ರು ನಮ್ಮ ಜಡ್ಜಸ್ ಹತ್ರ ಕೇಳುವ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೇಗಾಯಿತು ಅಂತ. ಸೊ ವಿಲ್ ಗೋ ವಿತ್ ಸೂರಜ್ ಸರ್. ನಿಮ್ಗೆ ಹೇಗಾಯ್ತು ಇವರ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹೈ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಕೇಳಿಸ್ತಿಲ್ಲ, ಜೋರಾಗಿ ಹಾಯ್. ಹೇಗಿದ್ದೀರಲ್ಲ? ಹೆಂಗೆ ಅನಿಸ್ತು ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ನಿಮಗೆ ಹೆಂಗೆ ಅನಿಸ್ತು? ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿ ಮಾಡಿಲ್ವಾ? ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್, ವೆರಿ ಗುಡ್. ಯಾಕೆಂದರೆ ಸಂಪತ್ತಿಗೆ ಸವಾಲು ಒಂದು ಫಿಲ್ಮ್ ತುಂಬ ಮೆಲೋ ಡ್ರಾಮಾನ ಕ್ರಿಯೇಟ್ ಮಾಡಿರೋ ಮೂವಿ. ಇಲ್ಲಿ ಬರೋ ಎಲ್ಲ ಕ್ಯಾರೆಕ್ಟರು ಒಂದು ಅದರದ್ದೇ ಆದ ಇಂಪಾರ್ಟೆನ್ಸ್ ಇತ್ತು. ಅದರಲ್ಲಿ ಸ್ಪೆಷಲಿ ಹೀರೋ ಮತ್ತು ಹೀರೋಯಿನ್ ಏನು ಕ್ಯಾರೆಕ್ಟರ್ನ ಮೂವಿಯಲ್ಲಿ ಪ್ಲೇ ಮಾಡಿದ್ದಾರೆ ತುಂಬ ಫೇಮಸ್ ಆಗಿರುತ್ತೆ. ಸೊ ಅದನ್ನು ಯಾರೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಹಾಗೆ ನಾವು ಎಲ್ಲ ಆಡಿಯನ್ಸ್ ಮನಸ್ಸಲ್ಲಿ ಉಳಿದ್ಬಿಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಆಗಿರಲಿ, ಮಂಜುಳಾ ಅವರಾಗಿರಲಿ, ಅವರು ಮಾಡಿರೋ ಪರ್ಫಾರ್ಮೆನ್ಸ್ ಅಂಥದ್ದು. ಸೊ ಇವತ್ತು ನನಗೆಲ್ಲೂ ಕಡಿಮೆ ಅನಿಸ್ಲಿಲ್ಲ. ಮಂಜುಳಾ ಮತ್ತು ರಾಜ್ಕುಮಾರ್ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಜೂನಿಯರ್ ಮಂಜುಳಾ ಆ್ಯಂಡ್ ಜೂನಿಯರ್ ವೆರಿ ಗುಡ್. ಒಂದು ಮೆಲೋ ಡ್ರಾಮಾನ ರೆಟ್ರೋ ಮುಖಾಂತರ ಸ್ಟೇಜ್ ಮೇಲೆ ತಂದಿರೋದು ಅದ್ಭುತ ಕೊರಿಯೋಗ್ರಫಿ. ನಿಮ್ಮ ಕೊರಿಯೋಗ್ರಾಫರ್ಗೆ ಹ್ಯಾಟ್ಸ್ ಆಫ್. ಆ್ಯಂಡ್ ಸಣ್ಣ ಸಣ್ಣ ಎಲಿಮೆಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಮೂವಿನ ಸ್ಟೇಜಲ್ಲಿ ಡ್ಯಾನ್ಸ್ ಮುಖಾಂತರ ತೋರಿಸಿದ್ದು ಒನ್ಸ್ ಅಗೇನ್ ವಂಡರ್ಫುಲ್ ಜಾಬ್. ಆ್ಯಂಡ್ ನಂಗೆ ಏನು ಇಷ್ಟ ಆಯ್ತಂದರೆ, ಒಂದು ಮೂವಿ ಅಥವಾ ಸ್ಟೋರಿಯಲ್ಲಿ ಹೀರೋ ಎಂಟ್ರಿ ಅಂತ ಬರುತ್ತೆ. ಅದನ್ನು ತುಂಬ ಚೆನ್ನಾಗಿ ಸಖತ್ತಾಗಿ ಮಾಡಿದ್ದಾರೆ. ಐ ಆಮ್ ರಿಯಲಿ ಫ್ಯಾನ್ ಆಫ್ ಟುಡೇ ಹೀರೋಯಿನ್. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ರುಚಿಕಾ. ಎಷ್ಟನೇ ಕ್ಲಾಸ್? ಸೆವೆಂತ್ ಸ್ಟ್ಯಾಂಡರ್ಡ್. ವೆರಿ ಗುಡ್ ರುಚಿಕಾ. ನಿಮ್ಮ ಎಂಟ್ರಿಯಿಂದ ಇಟ್ಕೊಂಡು ಟಿಲ್ ದ ಎಂಡ್, ಅಂದರೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಚೇಂಜ್ ಇದೆ. ತುಂಬ ಗಂಡು ಬೀರಿ ಥರ ಮತ್ತು ಸಾಫ್ಟಾಗಿ ರೊಮ್ಯಾಂಟಿಕ್ ಆಗಿ ಮಾಡೋದು. ಆ ಕ್ಯಾರೆಕ್ಟರ್ ಚೇಂಜ್ ಓವರ್ನು ತುಂಬ ಚೆನ್ನಾಗಿ ಮಾಡಿದ್ರ. ಆ್ಯಂಡ್ ಕೊರಿಯೋಗ್ರಫಿ ವೈಸ್ನು ನಂಗೆ ಏನು ಇಷ್ಟ ಆಯ್ತು ಅಂದರೆ, ಬರೀ ಹೀರೋಯಿನ್ಸ್ಗೆ ಇಂಪಾರ್ಟೆನ್ಸ್ ಅಲ್ಲದೆ ಗ್ರೂಪಲ್ಲೂ ನೀವು ಡ್ಯುಯೆಟ್ ಪರ್ಫಾರ್ಮೆನ್ಸ್ ಏನು ಮಾಡಿದ್ರ ಜೋಡಿಯಾಗಿ, ಲಿಫ್ಟ್ಸ್ ಆಗಿರಲಿ, ಕೋಆರ್ಡಿನೇಷನ್ ಆಗಿರಲಿ, ಇಟ್ ವಾಸ್ ವೆರಿ ವೆರಿ ವಂಡರ್ಫುಲ್. ನನ್ನ ಸೈಡಿಂದ ನಿಮಗೊಂದು ದೊಡ್ಡ ಸಲ್ಯೂಟ್. ಥ್ಯಾಂಕ್ ಯು ಸರ್. ಖುಷಿ ಆಯ್ತಲ್ವಾ? ಎಸ್ ಮ್ಯಾಮ್. ತುಂಬ ಖುಷಿ ಆಯ್ತಾ? ಎಸ್ ಮ್ಯಾಮ್. ಇಲ್ಲೊಬ್ರು ಚೋಟು ಇದ್ರು, ಅವ್ರು ಹೇಳಿದರು ಕಪಲ್ಸ್ ಡ್ಯಾನ್ಸ್ ಮಾಡಬೇಕಾದ್ರೆ ತುಂಬ ಒಳ್ಳೆ ಮಾಡ್ತಾಯಿದ್ರ ಅಂತ. ಇಲ್ಲಿ ಬನ್ನಿಯಪ್ಪ, ಬನ್ನಿ. ಎಸ್, ಈ ಚೋಟುಗೊಮ್ಮೆ ಜೋರಾದಂತಹ ಕ್ಲಾಪ್ಸ್ ಬರಲಿ. ಎಸ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ವಾ? ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಚೆನ್ನಾಗಿ ಮಾಡಿ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೂ ಕೂಡ. ಓಕೆ, ನಿನ್ನ ಹೆಸರೇನು ಚೋಟು? ನಿನ್ನ ಹೆಸರೇನು? ಪ್ರಣತ್. ಓಕೆ, ನಿಂಗೂ ಆಲ್ ದ ಬೆಸ್ಟ್. ಓಕೆನಾ? ಓಕೆ, ಬಾಯ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸೂರಜ್. ಎಸ್, ಇನ್ನು ಮುಂದೆ ನಮ್ಮ ಕಿಶೋರ್ ಏನು ಹೇಳ್ತೀರಿ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಬಗ್ಗೆ?
ಹಲೋ, ಹಾಯ್, ಹೆಂಗಿದ್ದೀರಾ ಎಲ್ಲರೂ? ಓಕೆ, ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕ್ಯೂಟ್ ಕಾಣಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಕಾಸ್ಟ್ಯೂಮ್ ಆಗಲಿ ನೀವಾಗಲಿ ಎಲ್ಲರೂ ಒಂದು ನಿಮ್ಮ ಹತ್ರ ಇದಿದೆ, ಒಂದು ಫೇಸಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ಅಂದರೆ ನಾವು ಒಳ್ಳೆ ಮಾಡಿದ್ದೀವಿ ಅಂತೇಳಿ ನಿಮ್ಮ ಫೇಸಲ್ಲಿ ಕಾಣಿಸ್ತಾ ಇದೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ರಾಜ್ಕುಮಾರ್ ಅವರು ಎಂಟ್ರಿ ಆದಮೇಲೆ ಆ ಪೋರ್ಷನ್ ಮೇಲಿಂದ ಲಾಸ್ಟ್ ತನಕ ನನಗೆ ತುಂಬ ಒಂದು ನೀಟ್ ಅನಿಸ್ತು. ನೀಟ್ ಕೊರಿಯೋಗ್ರಫರ್ ಯಾರು ನಿಮ್ಮದು? ಎಲ್ಲಿದ್ದಾರೆ? ಕರೀರ್ ಅವ್ರನ್ನ ಸ್ಟೇಜ್ಗೆ. ಎಸ್, ಸ್ಟೀವನ್ ಸರ್ ಕೊರಿಯೋಗ್ರಾಫರ್ ವೇದಿಕೆಗೆ ಬರಬೇಕು. ಹಾಯ್ ಸ್ಟೀವನ್. ಹಾಯ್ ಸ್ಟೀವನ್, ಸೂಪರ್. ಮಕ್ಕಳಿಗೆ ಏನು ಬೇಕಲ್ವಾ ಈ ಎಪಿಸೋಡ್ಗೆ, ಈ ಒಂದು ಓಲ್ಡ್ ಇಸ್ ಗೋಲ್ಡ್ಗೆ ಏನು ಬೇಕಲ್ವಾ ಅದೇ ನೀವು ತಗೊಂಬಂದಿದ್ದೀರ ಸ್ಟೇಜಲ್ಲಿ. ಪ್ರಾಪು ಅಷ್ಟೇ, ನೀವು ಅಷ್ಟೇನು ಓವರಾಗಿ ಥಿಂಕ್ ಮಾಡಲಿಲ್ಲ. ಪ್ರಾಪ್ ಜಸ್ಟ್ ಎಷ್ಟು ಬೇಕು ಅಷ್ಟೇ ನೀಟಾಗಿ ತಗೊಂಬಂದ್ರಿ. ಮತ್ತು ನವಿಲ್ ಗರಿ ಇತ್ತು, ಅದು ಸಹ ಅಷ್ಟೇ ನೀವು ಬಂದು ಕ್ಲೋಸಪ್ ಆದ್ರಿ, ಔಟ್ ಹೋದ್ರಿ. ಕೋರಸ್ ಅಂತೂ ಸೂಪರ್ ಆಗಿದೆ. ನಿಮ್ಮ ಡಾನ್ಸರ್ಸ್ ಇದ್ದಾರಲ್ಲ ಸೂಪರ್. ಆ್ಯಂಡ್ ಹೀರೋಯಿನ್ ಸೂರಜ್ ಹೇಳ್ದಂಗೆ ಸೂಪರ್ ಮಾಡಿದ್ದೀರಾ ನೀವು. ರಾಜ್ಕುಮಾರ್ದು ನಿಮ್ಮ ಡೈಲಾಗ್ ಮತ್ತು ಅವ್ರದ್ದು ಆ ಹೀರೋಯಿನ್ದು ಡೈಲಾಗ್ ಸೂಪರ್. ಆ್ಯಂಡ್ ಸ್ಟೀವನ್, ನಿಮಗೆ ಆ್ಯಟ್ಸ್ ಆಫ್. ಇಂಥ ಒಂದು ಮಕ್ಕಳಿಗೆ ಇಂಥ ಒಂದು ಒಳ್ಳೊಳ್ಳೆ ಇದು ಮಾಡ್ತಾ ಇದ್ದೀರಾ. ಇನ್ನೂ ಎಫರ್ಟ್ ಹಾಕಿ ಮಕ್ಕಳು ಇನ್ನೂ ಸಹ ಬೆಳಿಬೇಕು. ಆ್ಯಂಡ್ ಗುಡ್ ಲಕ್ ನಿಮಗೂ, ಮಕ್ಕಳೇ ನಿಮಗೂ ಸಹ ಗುಡ್ ಲಕ್. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಕಿಶೋರ್. ಎಸ್, ಈಗ ಅಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರಲ್ವಾ, ನಿಮ್ಮ ಬಗ್ಗೆ ಕೂಡ ಅವ್ರು ಹೇಳಿದರು ಜಜಸ್ ಇಬ್ಬರು ತುಂಬ ಚೆನ್ನಾಗಿ ರೋಲ್ ಮಾಡಿದ್ದೀರ ಅಂತ. ಈಗ ನಮ್ಮ ಇಬ್ಬರು ಹೀರೋಯಿನ್ಸ್ ಇದ್ದಾರೆ. ಈಗ ನಾವು ಫಸ್ಟ್ ನಮ್ಮ ಅನ್ವಿತಾ ಸಾಗರ್ ಹತ್ರ ಕೇಳುವ ಹೇಗಾಯ್ತಂತ ಈ ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಹಲೋ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಗೆ ಪರ್ಫಾರ್ಮ್ ಮಾಡಿದ್ರಿ ನೀವು? ಚೆನ್ನಾಗಿ ಮಾಡಿದ್ರಾ? ಹಾಗೆ ನನ್ನ ಕಮೆಂಟ್ಸ್ ಬೇಡವಾ? ಬೇಕು. ಬೇಕಾ? ಓಕೆ, ವೆಲ್, ಸೂರಜ್ ಸರ್ ಹೇಳ್ದಂಗೆ ಸಂಪತ್ತಿಗೆ ಸವಾಲ್ ಏನು ಮೂವಿ ನಾವು ಸ್ಟೇಜ್ ಮೇಲೆ ನೋಡಿದ್ವಿ ಅಲ್ಲ, ಡೆಫಿನೆಟ್ಲಿ ಇಲ್ಲಿವರೆಗೂ ಅದು ಬಂದು ಮುಟ್ತು ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಆ ಸ್ಟೋರಿ ಟೆಲ್ಲಿಂಗ್ ಆಗಿರ್ಬೋದು ಅಥವಾ ಆ ಸ್ಟೆಪ್ಸ್ ಆಗಿರ್ಬೋದು, ಇಟ್ ವಾಸ್ ಡೆಫಿನೆಟ್ಲಿ ಏನೊಂದು ಆ ಒಂದು ಎರಾಯಿಂದ ತೊಗೊಂಬಂದು ಸ್ಟೆಪ್ಸ್ ಮಾಡಿದ್ದೀರಾ. ನೀವೆಲ್ಲೂ ಜಾಸ್ತಿ ಲಿಪ್ಸ್ ಇಲ್ಲ. ಆ್ಯಂಡ್ ಈವನ್ ಆ ಎತ್ತು ಬರಬೇಕಾದ್ರೂ ಕೂಡ ಮನುಷ್ಯನೇ ಬಂದಿದ್ದು, ಅಲ್ಲೂ ಕೂಡ ಏನೂ ಲಿಪ್ಸ್ ಮಾಡಲಿಲ್ಲ ಅಥವಾ ಬೇರೆ ಏನಾದರೂ ಯೂಸ್ ಮಾಡಲಿಲ್ಲ. ಸೊ ಪ್ರಾಪರ್ಟೀಸ್ ಕಿಶೋರ್ ಅವರು ಹೇಳ್ದಂಗೆ ಪ್ರಾಪರ್ಟೀಸ್ ಕೂಡ ವೆರಿ ಮಿನಿಮಲ್ ಆ್ಯಂಡ್ ಪರ್ಫೆಕ್ಟ್ ಯೂಸ್ ಆಫ್ ಪ್ರಾಪರ್ಟೀಸ್. ಆ್ಯಂಡ್ ನಂಗೆ ಸ್ಟೆಪ್ಸ್ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ನಾವು ಸ್ಕೂಲ್ ಡೇಸಲ್ಲಿ ಆಗಿರಲಿ ಅಥವಾ ಆ ಒಂದು ಎರದಲ್ಲಿ ಏನು ಮಾಡ್ತಿದ್ವು ಎಕ್ಸಾಕ್ಟ್ಲಿ ಆ ಸ್ಟೆಪ್ಸ್ನ ಮಾಡಿದ್ರೆ ಡೆಫಿನೆಟ್ಲಿ ರೆಟ್ರೋ ಪರ್ಫಾರ್ಮೆನ್ಸ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ವೆಲ್, ನಂಗೆ ಡೈಲಾಗ್ ಪಾರ್ಟ್ ಕೂಡ ತುಂಬ ಇಷ್ಟ ಆಯಿತು. ಡಾಕ್ಟರ್ ರಾಜ್ಕುಮಾರ್ ಸರ್ ಆ್ಯಂಡ್ ಹಾಗೆಯೇ ಮಂಜುಳಾ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದ ಡ್ಯಾನ್ಸರ್ಸ್ ಔಟ್ ದರ್ ಪರ್ಫೆಕ್ಟಾಗಿ ಅವರಿಗೆ ಸಿಂಕ್ ಮಾಡಿದಿರ. ಸೊ ನಿಮ್ಮ ಒಂದು ಗ್ರೂಪ್ ಡ್ಯಾನ್ಸ್ ಡೆಫಿನೆಟ್ಲಿ ಒಂದು ಗ್ರೂಪ್ ಡ್ಯಾನ್ಸ್ ಆಗಿನೇ ಇತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅನ್ವಿತಾ. ಎಸ್, ಈಗ ನಮ್ಮ ಇವತ್ತಿನ ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಿಶಾ ಅವರು. ಏನು ಹೇಳ್ತಾರೆ ನೋಡು, ಅವರು ಕೂಡ ಪಿಂಕ್ ಡ್ರೆಸ್ ಹಾಕೊಂಡಿದ್ದಾರೆ. ಸೊ ನೀವು ಕೂಡ ಇವತ್ತು ಹೀರೋಯಿನ್, ಇಲ್ಲಿ ಅವರು ಕೂಡ ಹೀರೋಯಿನ್. ಮಂಜುಳಾ ಅವರು ನಾನು ಮ್ಯಾಚಿಂಗ್ ಅಲ್ಲಿ ಇದ್ದಾರೆ. ಸೊ ನಿಮ್ಗೆ ಹೇಗಾಯ್ತು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಾಯ್ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ. ಹಾಯ್ ಮ್ಯಾಮ್. ಮೊದಲನೇದಾಗಿ ಎಲ್ಲರೂ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀರಾ, ಎಲ್ಲರೂ ಚೆಂದ ಕಾಣ್ತಿದ್ದೀರಾ. ಅಲ್ಲಿಂದ ಎದ್ದು ಕಾಣ್ತಿದೆ ಬ್ಲೂ ಕಾಸ್ಟ್ಯೂಮ್ಸ್ ಎಲ್ಲನೂ ಬ್ರೈಟಾಗಿದೆ. ಆ್ಯಂಡ್ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಡ್ಯಾನ್ಸ್ನ. ಯಾಕೆಂದರೆ ಮೂವಿ ನೋಡ್ದಂಗೆ ಆಯಿತು. ಪರ್ಟಿಕ್ಯುಲರ್ ಆ ಸೀನಿಂದ ರೊಮ್ಯಾಂಟಿಕ್ಕು, ಜಗಳ ಆಡೋದ್ರಿಂದ ಪ್ರೀತಿ ಆಗಿದ್ದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಾಜ್ಕುಮಾರ್ ಸರ್ರು ಸೂಪರಾಗಿ ಮಾಡಿದ್ರು. ನಾಲ್ಗೆ ಎಲ್ಲ ಹೀಗೆಲ್ಲ ತೆಗೆದು ಫುಲ್ಲು ಸಖತ್ತಾಗಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಇನ್ನು ಮುಂದೆ ಇನ್ನೂ ಚೆಂದ ಮಾಡಿ ಡ್ಯಾನ್ಸ್ನ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶಾ. ಎಸ್, ನೋಡಿ ರಾಜ್ಕುಮಾರ್ ಸರ್ಗೆ ಎಷ್ಟು ಫ್ಯಾನ್ಸ್ ಆದ್ರ ಅಂತ ನಮ್ಮ ಜೂನಿಯರ್ ರಾಜ್ಕುಮಾರಿಗೆ. ಎಸ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಮಕ್ಕಳಿದು ಬಾಡಿ ಲ್ಯಾಂಗ್ವೇಜ್, ಸ್ಟೆಪ್ ಪರ್ಫೆಕ್ಷನ್ಸ್ ಅದೊಂದು ಒಂದೇ ಥರ ಹೋಗ್ತಾ ಇತ್ತು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲ್ಲುವೆ. ಪಿನ್ ಟು ಪಿನ್ ಬಿಡಲಿಲ್ಲ ನೀವು, ಯಾವ ಬೀಟ್ಸ್ ಆಗಿ ಎನರ್ಜಿ
ಎನರ್ಜಿ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಐ ರಿಯಲಿ ಲವ್ ದಿಸ್. ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ ಯಾರೆ ನೀನು ರೋಜಾ ಹೂವೆ ಯಾರೆ ನೀನು. ಈ ಪರ್ಫಾರ್ಮೆನ್ಸ್ ಮೂಲಕ ನಂಗೆ ಗೊತ್ತಾಗಿದ್ದು ಏನು ಅಂದರೆ ಮಾಸ್ಟರು ಸ್ವಲ್ಪ ನಾಟಿ ಅಂತ ನಂಗೆ ಅನಿಸ್ತು. ಮಾಸ್ಟರ್ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಹೇಳುವೋ ಚೆಲ್ಲುವೆ. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Amrit Noni ಮತ್ತು Nippon Paint, co-sponsored by